يا رسول الله حبيبي يا رسول الله حبيبي يا رسول الله. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ನಾವಿದ್ದೇವೆ. ಈ ನೇರ ಪ್ರಸಾರದಲ್ಲಿ ಇವತ್ತಿನ ವಿಷಯ ಪ್ರವಾದಿಯವರ ಅಂತ್ಯ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಮೊಹಮ್ಮದ್ ಸಾರ್ ಅವರ ಒಂದು ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಎನ್ನುವಂತಹ ವಿಷಯದ ಬಗ್ಗೆ ಜಮಾತೆ ಇಸ್ಲಾಮಿ ಹಿಂದ್ ಸೀರತ್ ಅಭಿಯಾನ ಅನ್ನುವಂತಹ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದೆ. ಅಂದರೆ ಪ್ರವಾದಿಯವರ ಜೀವನಚರ್ಯೆ, ಇದರ ಸಂದೇಶವನ್ನು ಸಾರುವಂತಹ ಈ ತಿಂಗಳು ಅವರ ಜನ್ಮದ ತಿಂಗಳಿನಲ್ಲಿ ಈ ವಿಶೇಷ ಅಭಿಯಾನವನ್ನು ನಡೆಸ್ತಾ ಇದೆ. ಈ ಅಭಿಯಾನದಲ್ಲಿ ಮಾತುಕತೆಗಾಗಿ ನೇರ ಪ್ರಸಾರಕ್ಕೆ ನಮ್ಮೊಂದಿಗಿದ್ದಾರೆ ಜನಾಬ್ ಮೊಹಮ್ಮದ್ ಕುಂಜಿ, ವ್ಯವಸ್ಥಾಪಕರು ಶಾಂತಿ ಪ್ರಕಾಶನ, ಹಾಗೆ ಮಸ್ಜಿದುಲ್ ಹುದಾ ತೊಕ್ಕೋಟಿನ ಮಸ್ಜಿದುಲ್ ಹುದಾ ಇದರ ಖತೀಬರಾಗಿಯೂ ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ಇದರ ಅಧ್ಯಕ್ಷರಾಗಿಯೂ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮೊಟ್ಟಿಗೆ ಇನ್ನೊಬ್ಬರು ಜನಾಬ್ ಸಯೀದ್ ಇಸ್ಮಾಯಿಲ್ ರವರು, ಅಧ್ಯಕ್ಷರು ಸನ್ಮಾರ್ಗ ಪ್ರಕಾಶನ ಮಂಗಳೂರು, ಇವರು ಕೂಡ ಈ ನೇರ ಮಾತುಕತೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಮೊಹಮ್ಮದ್ ಮುಬೀನ್, ಪ್ರೊಫೆಸರ್ PA ಕಾಲೇಜ್ ಆಫ್ ಫಾರ್ಮಸಿ. ಈ ಮೂರು ಮಂದಿ ಪ್ರವಾದಿಯವರ ಜೀವನಚರ್ಯೆಯ ಬಗ್ಗೆ ನಮಗೆ ವಿಷಯಗಳನ್ನು ಮಂಡಿಸಲಿಕ್ಕಿದ್ದಾರೆ. ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಪ್ರವಾದಿಯವರು ಹೇಗೆ ಎನ್ನುವಂತಹ ಈ ಒಂದು ನೇರ ಪ್ರಸಾರ ಚರ್ಚಾ ಕಾರ್ಯಕ್ರಮಕ್ಕೆ ಮೂರು ಮಂದಿಯನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಮೂರು ಮಂದಿಗೂ ನಮಸ್ಕಾರ. ಈಗ ಮೊದಲು ನಾನು ಪ್ರಶ್ನೆಯನ್ನು ನಮ್ಮ ಜನಾಬ್ ಮೊಹಮ್ಮದ್ ಕುಂಜಿ ಅವರಿಂದಲೇ ಆರಂಭಿಸ್ತಾ ಇದ್ದೇನೆ. ಈ ತಿಂಗಳು ಒಂದು ವಿಶೇಷವಾದಂತಹ ಅಭಿಯಾನವನ್ನು ಜಮಾತೆ ಇಸ್ಲಾಮಿ ಹಿಂದ್ ಇದರ ನೇತೃತ್ವದಲ್ಲಿ ಸೀರತ್ ಅಭಿಯಾನ ಎನ್ನುವಂತಹ ಕಾರ್ಯಕ್ರಮ ನಡೀತಾ ಇದೆ. ಪ್ರವಾದಿಯವರ ಜೀವನಚರ್ಯೆ ಅಂದರೆ ಅವರ ಜೀವನ ಸಂದೇಶವನ್ನು ಜನರಿಗೆ ತಿಳಿಸುವಂತಹ ಒಂದು ಈ ಕಾರ್ಯಕ್ರಮ. ಯಾಕಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ತಿಂಗಳಲ್ಲಿ ನೀವು ನಡೆಸ್ತಾ ಇದ್ದೀರಿ? ಈ ತಿಂಗಳು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿದ ತಿಂಗಳು. ಈ ತಿಂಗಳಿನಲ್ಲಿ ಪ್ರವಾದಿಯವರ ಬಗ್ಗೆ ಜಗತ್ತಿನಾದ್ಯಂತ ಧಾರಾಳ ಚರ್ಚೆಗಳು ನಡೆಯುತ್ತದೆ, ಧಾರಾಳ ಸಂವಾದಗಳು ನಡೆಯುತ್ತದೆ. ಆದ್ದರಿಂದ ಈ ಸಂದರ್ಭದ ಸದುಪಯೋಗಕ್ಕಾಗಿ ಜಮಾತೆ ಇಸ್ಲಾಮಿ ಕರ್ನಾಟಕ ರಾಜ್ಯದಾದ್ಯಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಎಂಬ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕು ಮತ್ತು ಅವರ ಸಂದೇಶ, ಅದು ಪರಿಪೂರ್ಣವಾದ ಸಂದೇಶ, ಅದು ಸಾರ್ವಕಾಲಿಕವಾದ ಸಂದೇಶ ಮತ್ತು ಮಾನವ ಕುಲದ ಯಾವುದೆಲ್ಲ ಸಮಸ್ಯೆಗಳಿವೆ ಇವತ್ತು, ಆ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ಕೊಡುವಂತಹ ಸಂದೇಶ. ಈ ಸಂದೇಶವನ್ನು ಕನ್ನಡ ಜನತೆಗೆ ತಿಳಿಸಬೇಕಾಗಿದೆ. ಈ ಸಂದೇಶದ ಬಗ್ಗೆ ನಮ್ಮಲ್ಲಿ ಚರ್ಚೆಗಳಾಗಬೇಕಾಗಿದೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಸಮಾಜ ಧಾರಾಳ ಅಪನಂಬಿಕೆಗಳಿಂದ ಕೂಡಿದ ಸಮಾಜ, ಒಂದು ರೀತಿಯ ನಿಗೂಢತೆ ಇರುವ ಸಮಾಜ ನಮ್ಮದು. ಅಪಪ್ರಚಾರಗಳೆಲ್ಲ ಧಾರಾಳ ನಡೆಯುತ್ತಾ ಇದೆ ನಮ್ಮ ಸಮಾಜದಲ್ಲಿ. ಈ ನಿಟ್ಟಿನಲ್ಲಿ ನಿಗೂಢತೆಗಳನ್ನು ಹೋಗಲಾಡಿಸಲು, ಅಪನಂಬಿಕೆಗಳನ್ನು ದೂರ ಮಾಡಲು, ಹಾಗೆ ಪರಸ್ಪರ ತಿಳುವಳಿಕೆಯ ಒಂದು ವಾತಾವರಣವನ್ನು ನಿರ್ಮಿಸಬೇಕು. ತಿಳುವಳಿಕೆಯ ವಾತಾವರಣದಲ್ಲಿ ಮಾತ್ರ ಮನುಷ್ಯ ನೆಮ್ಮದಿಯಿಂದ ಬದುಕಬಲ್ಲ. ಅದಕ್ಕಾಗಿ ಕನ್ನಡ ನಾಡಿನಾದ್ಯಂತ ನಾವು ಈ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಈ ಅಭಿಯಾನದ ಉದ್ದಕ್ಕೂ ಕನ್ನಡ ಜನತೆಯನ್ನು ತಲುಪುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಎಲ್ಲ ಧರ್ಮದವರ ಬಳಿ, ಎಲ್ಲ ಸಿದ್ಧಾಂತಗಳವರ ಬಳಿ, ಎಲ್ಲ ಜಾತಿಗಳ ಬಳಿ ನಾವು ಹೋಗ್ತೇವೆ ನಮ್ಮ ಸಂದೇಶದೊಂದಿಗೆ. ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳ ಮೂಲಕ, ವೈಯಕ್ತಿಕ ಭೇಟಿಯ ಮೂಲಕ, ನಮ್ಮ ಸಾಹಿತ್ಯಗಳ ಮೂಲಕ ಕನ್ನಡ ನಾಡಿನುದ್ದಕ್ಕೂ ಕನ್ನಡ ಜನತೆಯನ್ನು ತಲುಪುವ, ಅವರೊಂದಿಗೆ ಚರ್ಚೆ ಮಾಡುವ, ಅವರ ವಿಷಯಗಳನ್ನು ಆಲಿಸುವ, ಹಾಗೆ ಒಂದು ನಂಬಿಕೆಯ, ತಿಳುವಳಿಕೆಯ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಎಂಬುದು ಈ ಅಭಿಯಾನದ ಉದ್ದೇಶ ಆಗಿದೆ. ಈ ಅಭಿಯಾನ ಒಂದು ತಿಂಗಳ ಪೂರ್ತಿ ನಡೀತದೆ. ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಅಭಿಯಾನದಲ್ಲಿ? ಈ ಅಭಿಯಾನ ರಾಜ್ಯ ಮಟ್ಟದಲ್ಲಿ 15 ದಿನಗಳ ಅಭಿಯಾನ ಇದೆ. ಕೆಲವು ಜಿಲ್ಲೆಗಳಲ್ಲಿ 1 ತಿಂಗಳ ಕಾಲ ಕೂಡ ನಡೆಸ್ತಾ ಇದ್ದಾರೆ. ಈ ಅಭಿಯಾನದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ನಾವು ಹೊಸ ಕೆಲವು ಪುಸ್ತಕಗಳನ್ನು ಬಿಡುಗಡೆಗೊಳಿಸಿದ್ದೇವೆ. ಆ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ರಾಜ್ಯದ ಉದ್ದಗಲಕ್ಕೂ ನಡೀತಾ ಇದೆ. ಬೇರೆ ಬೇರೆ ಸಾಹಿತಿಗಳು, ಧಾರ್ಮಿಕ ವಿದ್ವಾಂಸರು ಅವರು ಈ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿ ಈ ಪುಸ್ತಕವನ್ನು ಕನ್ನಡ ನಾಡಿನ ಜನತೆಗೆ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ.
ಅವರ ಬಳಿ ನಾವು ಹೋಗ್ತೇವೆ, ಅವರ ಜೊತೆ ಚರ್ಚೆ ಮಾಡ್ತೇವೆ, ಜನರ ಬಳಿ ಹೋಗಿ ಅವರಿಗೆ ಸಾಹಿತ್ಯಗಳನ್ನು ತಲುಪಿಸುವ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿ ಪ್ರವಾದಿಯವರ ಹೆಸರಲ್ಲಿ ಸೆಮಿನಾರ್ಸ್ಗಳು ನಡೆಯುತ್ತಿದೆ ರಾಜ್ಯದಾದ್ಯಂತ. ಪ್ರವಾದಿಯವರ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ, ಬಹಳ ಮುಖ್ಯವಾಗಿ ಶಿಕ್ಷಕರಿಗಾಗಿ, ವಿದ್ಯಾರ್ಥಿಗಳಿಗಾಗಿ ಪ್ರವಾದಿಯವರ ಬಗ್ಗೆ ಭಾಷಣ ಸ್ಪರ್ಧೆಯ ಕಾರ್ಯಕ್ರಮ ರಾಜ್ಯದ ಉದ್ದಗಲಕ್ಕೂ ನಡೆಯುತ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚಾಕೂಟಗಳು, ಚಹಾಕೂಟಗಳು, ಶುಚಿತ್ವ ಅಭಿಯಾನ ಇತ್ಯಾದಿ ಹಲವು ಕಾರ್ಯಕ್ರಮಗಳ ಮೂಲಕ ಈ ಅಭಿಯಾನ ರಾಜ್ಯದಾದ್ಯಂತ 15 ದಿನಗಳ ಕಾಲ ನಡೆಯುತ್ತದೆ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಇದು 1 ತಿಂಗಳವರೆಗೆ ಕೂಡ ನಡೆಸಲ್ಪಡುತ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಎನ್ನುವಂತಹ ವಿಷಯದಲ್ಲಿ ಪ್ರವಾದಿ ಮೊಹಮ್ಮದ್ ಸರ್ ಅವರ ಒಂದು ಜನ್ಮದಿನದ ಈ ತಿಂಗಳಿನಲ್ಲಿ ಅವರ ಜೀವನ ಚರ್ಯೆಯನ್ನು ವಿವರಿಸುವಂತಹ ಒಂದು ವಿಶೇಷ ಅಭಿಯಾನವನ್ನು ಜಮಾತೆ ಇಸ್ಲಾಮಿ ಹಿಂದಿನ ಸೀರತ್ ಅಭಿಯಾನ ಎನ್ನುವಂತಹ ಕಾರ್ಯಕ್ರಮದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರವಾದಿಯವರ ಜೀವನ ಚರ್ಯೆಯ ವಿಷಯವನ್ನು ಪ್ರತಿಪಾದಿಸುವಂತಹ, ಅವರ ಜೀವನ ಸಂದೇಶವನ್ನು ಜನರಿಗೆ ತಿಳಿಸುವಂತಹ ಒಂದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜನಾಬ್ ಮೊಹಮ್ಮದ್ ಕುಂಜಿಯವರು, ಜನಾಬ್ ಸಯೀದ್ ಇಸ್ಮಾಯಿಲ್ ರವರು, ಹಾಗೆಯೇ ಜನಾಬ್ ಪ್ರೊಫೆಸರ್ ಮೊಹಮ್ಮದ್ ಮುಬೀನ್ ರವರು ನಮ್ಮೊಂದಿಗಿದ್ದಾರೆ. ಮೊಹಮ್ಮದ್ ಕುಂಜಿಯವರು ಈ ಒಂದು ಅಭಿಯಾನದ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಈಗ ಸಯೀದ್ ಇಸ್ಮಾಯಿಲ್ ರವರ ಹತ್ರ ನಮ್ಮ ಪ್ರಶ್ನೆ, ಈ ಒಂದು ಅಭಿಯಾನದ ಮೂಲಕವಾಗಿ ಪ್ರವಾದಿಯವರ ಸಂದೇಶವನ್ನು ಹೇಗೆ ತಲುಪಿಸ್ತೀರಿ ನೀವು? ಅಂದರೆ ಪ್ರವಾದಿಯವರ ಸಂದೇಶ, ಬದುಕಿನ ಸಂದೇಶ ತುಂಬ ಇದೆ. ಉದಾಹರಣೆಗೆ ಹೇಳೋದಿದ್ರೆ ಅವರು ಪ್ರೀತಿ ಮತ್ತು ಸಮಾನತೆಯನ್ನು ಬೋಧಿಸಿದ್ರು ಅಂತ ಹೇಳ್ತಾರೆ, ಮಹಿಳಾ ಹಕ್ಕುಗಳ ಶ್ರೇಷ್ಠ ಪ್ರತಿಪಾದಕ ಅಂತ ಹೇಳ್ತಾರೆ. ಇದೆಲ್ಲವನ್ನು ಯಾವ ರೀತಿಯಲ್ಲಿ ನೀವು ಮಂಡಿಸ್ತೀರಿ? ಅಹ್ಮದುಹುನ್ ಸಲ್ಲಿ ಅಲಾ ರಸೂಲಿಲ್ ಕರೀಮ್. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಜಗತ್ತಿಗೆ ಬಂದ ಅಂತಿಮ ಪ್ರವಾದಿಯಾಗಿದ್ದಾರೆ. ಈ ಜಗತ್ತಿಗೆ ಅನೇಕ ಪ್ರವಾದಿಗಳು ಬಂದಿದ್ದಾರೆ. ಸುಮಾರು 1.25 ಲಕ್ಷದಷ್ಟು ಪ್ರವಾದಿಗಳು ಈ ಜಗತ್ತಿಗೆ ಬಂದಿದ್ದಾರೆ ಮಾನವರ ಮಾರ್ಗದರ್ಶನಕ್ಕಾಗಿ. ಎಲ್ಲ ಕಾಲಗಳಲ್ಲಿ ಯಾವಾಗಲೆಲ್ಲ ಈ ಸಮಾಜ ಕೆಟ್ಟ ಸಮಾಜ ಆಗ್ತಾ ಇತ್ತು, ಜನರು ದೇವನನ್ನು ಧಿಕ್ಕರಿಸಿ ಜೀವಿಸುವಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತಿತ್ತು, ಆ ಎಲ್ಲ ಸಂದರ್ಭಗಳಲ್ಲಿ ಪ್ರವಾದಿಗಳು ಬಂದು ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾಯಿದ್ರು. ಹಾಗೆಯೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಅವರು ಬರುವ ಕಾಲದಲ್ಲಿ ಎಲ್ಲ ಆ ಸಮಾಜದಲ್ಲಿ ಕೆಡುಕುಗಳು ವ್ಯಾಪಕವಾಗಿದ್ದವು. ಆ ಎಲ್ಲ ಕೆಡುಕುಗಳ ಬಗ್ಗೆ ಜನರಲ್ಲಿ ಅದರ ಬಗ್ಗೆ ಆ ಕೆಡುಕಿನ ಬಗ್ಗೆ ಜಾಗೃತಿ ಮೂಡಿಸಿ ಏನು ಒಳ್ಳೆಯದು ಏನು ಒಳಿತು ಎಂಬುದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟರು. ಅದು ಕೂಡ ದೇವ ವಿಶ್ವಾಸದ ಬುನಾದಿ. ಒಂದು ಸಮಾಜ ಸುಧಾರಣೆಯಾಗಬೇಕಾದರೆ ಆ ಮನುಷ್ಯರು ನಿಜವಾದ ವಿಶ್ವಾಸಿಗಳಾಗಿ ಮಾಡಿಬಿಡಬೇಕು, ದೇವರನ್ನು ಅರಿತು ಬದುಕುವವರಾಗಬೇಕು. ಹಾಗೆಯೇ ಈ ಜೀವನ ಒಂದು ಪರೀಕ್ಷೆಯಾಗಿದೆ. ಈ ಜೀವನದ ಮರಣದ ನಂತರ ಮತ್ತೆ ದೇವರು ನಮ್ಮನ್ನು ವಿಚಾರ ನಡೆಸ್ತಾನೆ ಎಂಬ ಎಚ್ಚರಿಕೆ ಮತ್ತು ಸುವಾರ್ತೆಯನ್ನು, ಅಂದರೆ ಎಚ್ಚರಿಕೆ ಅಂತ ಹೇಳಿದರೆ ಇಲ್ಲಿ ನೀವು ಏನು ಕೆಡುಕು ಮಾಡ್ತೀರಿ ಅದಕ್ಕೆ ಖಂಡಿತವಾಗಿಯೂ ನಿಮಗೆ ಮರಣಾನಂತರ ಶಿಕ್ಷೆ ಇದೆ. ನೀವು ಒಳಿತು ಮಾಡಿದರೆ ನಿಮ್ಮ ಮರಣಾನಂತರ ನಿಮಗೆ ದೇವನು ಸ್ವರ್ಗವನ್ನು ದಯಪಾಲಿಸ್ತಾನೆ ಎಂದು ಹೇಳುವ ಮೂಲಕ ಅವರಲ್ಲಿ ಆ ವಿಶ್ವಾಸವನ್ನು ಅವರಲ್ಲಿ ಸೃಷ್ಟಿಸುತ್ತಾರೆ, ಅದರ ಜಾಗೃತಿ ಉಂಟು ಮಾಡ್ತಾರೆ. ಇಂದು ಕೂಡ ನಾವು ನೋಡ್ತೇವೆ ಈ ಸಮಾಜದಲ್ಲಿ ಎಲ್ಲ ರೀತಿಯ ಕೆಡುಕುಗಳು ವ್ಯಾಪಕವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರವಾದಿಯ ಜೀವನ ಹೇಗೆ ಮಾರ್ಗದರ್ಶನ ಅಂತ ಹೇಳಿದರೆ, ಯಾವ ಯಾವ ಕೆಡುಕುಗಳು ಸಮಾಜವನ್ನು ಕೆಡಿಸ್ತದೆಯೋ ಅದರ ಬಗ್ಗೆ ಜನರಲ್ಲಿ ಮನವರಿಕೆ ಮಾಡುವಂಥದ್ದು, ಜನರಲ್ಲಿ ತಿಳುವಳಿಕೆ ಮೂಡಿಸುವಂಥದ್ದು. ಉದಾಹರಣೆಗೆ ಈ ಬಡ್ಡಿ ಈ ಸಮಾಜವನ್ನು ಹೇಗೆ ಕೆಡಿಸ್ತದೆ, ಕುಟುಂಬ ಹೇಗೆ ಛಿದ್ರವಾಗ್ತಾ ಇದೆ, ಜನರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ, ಇದು ಯಾವ ಕಾರಣದಿಂದ ಎಂಬುದರ ಬಗ್ಗೆ ನಾವು ತಿಳಿಸಿಕೊಡ್ತೇವೆ. ಹಾಗೆಯೇ ಜೂಜಾಟದಿಂದ ಅನೇಕರು ತಮ್ಮ ಮನೆ ತಮ್ಮ ಸೊತ್ತು ಏನಲ್ಲಿದೆಯೋ ಅದನ್ನೆಲ್ಲ ಕಳ್ಕೊಳ್ತಾ ಇದ್ದಾರೆ. ಹಾಗೆ ಯುವಕರು ಸೋಮಾರಿಗಳಾಗ್ತಾ ಇದ್ದಾರೆ ಅಥವಾ ಕದಿಯುವಂತಹ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಹಾಗೆಯೇ ಅಶ್ಲೀಲತೆ ವ್ಯಾಪಕವಾಗ್ತಾ ಇದೆ, ಅಶ್ಲೀಲತೆಗೆ ಸರ್ಕಾರವೇ ಮನ್ನಣೆ ಕೊಡ್ತಾ ಇದೆ. ಇಂಥ ಎಲ್ಲ ವಾತಾವರಣದಲ್ಲಿ ಮನುಷ್ಯರಲ್ಲಿ ಸಹಜವಾದಂತಹ ಒಂದು ಪ್ರಕೃತಿ ಅಂತ ಹೇಳ್ತೇವೆ ನಾವು, ಮನುಷ್ಯನ ಮನಸ್ಸಲ್ಲಿ ಒಳಿತು ಮತ್ತು ಕೆಡುಕು ಇದೆ. ಅಂತಹ ವಿಷಯಗಳ ಬಗ್ಗೆ ಅವರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಒಂದು ಕೆಡುಕನ್ನು ನಿವಾರಿಸಿದರು, ಆ ಕೆಡುಕನ್ನು ನಿವಾರಿಸೋದಕ್ಕೆ ನಮ್ಮ ಸಹಕಾರ ಎಷ್ಟು ಅಗತ್ಯವಿದೆ. ಈ ಸಮಾಜದಲ್ಲಿ ಒಳಿತನ್ನು ಬಯಸುವಂತಹ ಜನರು, ಅದರಲ್ಲಿ ವಿಶೇಷವಾಗಿ ನಾವು ತಿಳುವಳಿಕೆಯುಳ್ಳವರು ಜ್ಞಾನವಂತರು ಯಾರಿದ್ದಾರೆ ಅವರಲ್ಲಿ ಈ ವಿಷಯವನ್ನು ಮಂಡಿಸಿದಾಗ ಅನೇಕ ಜನರು ಅದಕ್ಕೆ ಸಹಕಾರ ಕೊಡುವುದನ್ನು ನಾವು ಕಾಣ್ತೇವೆ. ಇಂತಹ ಒಂದು ಜಾಗೃತಿ ಮೂಡುವ ಅನಿವಾರ್ಯತೆ ಖಂಡಿತವಾಗಿಯೂ ಇದೆ. ನಾವು ಇದನ್ನು ನಿರೀಕ್ಷಿಸ್ತಾ ಇದ್ದೇವೆ ಎಂಬ ರೀತಿಯಲ್ಲಿ ಜನರು ಇಂತಹ ವಿಚಾರವನ್ನು ಸ್ವಾಗತಿಸ್ತಾ ಇದ್ದಾರೆ. ಅಂದರೆ
ಈ ಸಮಾಜದಲ್ಲಿ ಕೆಟ್ಟ ಒಂದು ಸಮಾಜ ಅಂತ ನಾವು ಹೇಳ್ತೇವೆ, ಅದು ಒಂದು ಸಣ್ಣ ಅಂಶ. ಈಗಲೂ ಕೂಡ ಎಲ್ಲ ಜನರು ಕೆಟ್ಟವರಂತಲ್ಲ, ಒಂದು ಪ್ರತಿಯೊಂದು ಧರ್ಮದ ಕೆಡುಕನ್ನು ಮಾಡುವ ಅಥವಾ ಸಮಾಜದಲ್ಲಿ ಕೆಡುಕಿಗೆ ಬೆಂಬಲಿಸುವಂಥವರು ಕೆಲವು ಒಂದು 3-4% ಅಂತ ಹೇಳ್ಬೋದು, ಅಥವಾ 5% ಅಂತ ಹೇಳ್ಬೋದು. ಬಾಕಿ ಉಳಿದ 95% ಜನರು ಏನಿದ್ದಾರೆ ಅವರು ಈ ಸಮಾಜದಲ್ಲಿ ಒಳಿತನ್ನು, ನೆಮ್ಮದಿಯನ್ನು ಬಯಸ್ತಾ ಇದ್ದಾರೆ, ಶಾಂತಿಯನ್ನು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಯಾರು ಮುಂದಾಳತ್ವ ಕೊಡಬೇಕು, ಯಾರನ್ನು ಮುಂದುವರಿಸ್ತಾ ಹೋಗಬೇಕು, ಅವರಿಗೆ ಯಾರು ನೇತೃತ್ವ ಕೊಡಬೇಕು, ಇದರ ಚಿಂತೆಯಲ್ಲಿ ಜನರಿದ್ದಾರೆ. ಆದ್ದರಿಂದ ಈ ಜಾಗೃತಿ ಮೂಡಿಸುವ ಮೂಲಕ ಜನರಲ್ಲಿ ಮಾನವೀಯತೆ, ಸೌಹಾರ್ದತೆ, ಶಾಂತಿ ಇದೆಲ್ಲ ಮೂಡಬೇಕಾದರೆ ಅದಕ್ಕೆ ನೇತೃತ್ವ ಕೊಡುವವರು ಬೇಕು. ಅದಕ್ಕಾಗಿ ಎಲ್ಲ ಬಾಂಧವರ ಅಗತ್ಯ ಇದೆ. ಕೇವಲ ಮುಸ್ಲಿಮರು ಮಾತ್ರ ಇದಕ್ಕೆ ಪ್ರಯತ್ನಿಸಲ್ಲ. ಅಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಮುಸ್ಲಿಮರ ಪ್ರವಾದಿ ಅಲ್ಲ. ಕುರಾನ್ನಲ್ಲಿ ಹೇಳಲಾಗಿ ಅನೇಕ ಕಡೆ ಹೇಳಲಾಗಿದೆ, ಕಾಫತಲ್ಲಿ ನಾಸಿ ಬಶೀರಂ ಅನ್ನದಿರ, ಎಲ್ಲ ಮನುಷ್ಯರಿಗಾಗಿ ಸುವಾರ್ಥ ಮತ್ತು ಎಚ್ಚರಿಕೆ ಕೊಡಲಿಕ್ಕೆ ಬಂದವರು, ಎಲ್ಲ ಮನುಷ್ಯರಿಗೆ ರಹಮತುಲ್ಲಿಲ್ ಆಲಮೀನ್, ಇಡೀ ಜಗತ್ತಿಗೆ ಅವರು ಅನುಗ್ರಹಿತರಾಗಿ ಬಂದವರು, ಕೇವಲ ಮುಸ್ಲಿಮರಿಗೆ ಅನುಗ್ರಹಿತರಾಗಿ ಬಂದದಲ್ಲ. ಆದ್ದರಿಂದ ಅವರ ತನ್ನದ ಗ್ರಂಥ ಕೂಡ ಪವಿತ್ರ ಪುರಾಣ, ಅದು ಎಲ್ಲ ಮನುಷ್ಯರ ಮಾರ್ಗದರ್ಶನಕ್ಕೆ ಬಂದದ್ದು, ಎಲ್ಲ ಮನುಷ್ಯರಿಗೆ ಜೀವನ ವ್ಯವಸ್ಥೆಯನ್ನು ಕಲಿಸಿಕೊಡ್ಲಿಕ್ಕೆ ಬಂದದ್ದು. ಪ್ರವಾದಿಯ ಇಡೀ ಜೀವನವನ್ನು ಅಧ್ಯಯನ ಮಾಡಿದರೆ ಅವರು ಕೇವಲ ಮುಸ್ಲಿಮರನ್ನು ಮಾತ್ರ ಮುಂದಿಟ್ಟು ಅವರು ಸಮಾಜವನ್ನು ಸುಧಾರಣೆ ಮಾಡಿದಲ್ಲ, ಎಲ್ಲ ಸಮಾಜದ ಎಲ್ಲ ಜನರನ್ನು ಅವರು ಒಟ್ಟು ಸೇರಿಸಿ ಅವರೊಂದಿಗೆ ಒಂದು ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ಉಂಟು ಮಾಡಿ ಈ ಸಮಾಜದಲ್ಲಿ ಆ ಜಾಗೃತಿಯನ್ನು ಉಂಟು ಮಾಡಿದ್ದಾರೆ. ಆದ್ದರಿಂದ ಇಂದು ಮನುಷ್ಯರ ಮಧ್ಯೆ ಮುಸ್ಲಿಮರಾಗಲಿ, ಹಿಂದೂಗಳಾಗಲಿ, ಕ್ರೈಸ್ತರಾಗಲಿ ಇವರ ಮಧ್ಯೆ ಅಂತರ ಉಂಟಾಗಿದೆ, ಒಂದು ರೀತಿಯ ಗ್ಯಾಪ್ ಉಂಟಾಗಿದೆ. ಅದನ್ನು ನಾವು ಹತ್ತಿರಗೊಳಿಸಬೇಕಾಗಿದೆ. ನಾವು ಪರಸ್ಪರ ಕಮ್ಯುನಿಕೇಷನ್ ಮೂಲಕ, ಸಂಪರ್ಕದ ಮೂಲಕ, ಜನರನ್ನು ಬೆರೆಯುವ ಮೂಲಕ ಈ ಸಮಾಜದಲ್ಲಿ ನಾವು ಪರಸ್ಪರ ಅರಿತು ಬದುಕಲಿಕ್ಕೆ ಸಾಧ್ಯವಿದೆ ಎಂಬುದನ್ನು ಪ್ರವಾದಿ ಜೀವನದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ. ಈಗ ಸಯೀದ್ ಇಸ್ಮಾಯಿಲ್ ರವರು ಪ್ರವಾದಿಯವರ ಒಂದು ಜೀವನ ಚರ್ಯದಲ್ಲಿ ಮಾನವರನ್ನು ಹೇಗೆ ಒಗ್ಗೂಡಿಸಬೇಕು ಎನ್ನುವಂತಹ ಅವರ ಪ್ರಯತ್ನವಾಗಿತ್ತು, ಅದು ಹೇಗೆ ಮನುಕುಲಕ್ಕೆ ಉದ್ಧಾರಕ್ಕೆ ಸಹಕಾರಿ ಎನ್ನುವಂತಹ ವಿಷಯವನ್ನು ಹೇಳಿದರು. ಪ್ರೊಫೆಸರ್ ಮೊಹಮ್ಮದ್ ಮೊಬಿನ್ ರವರು ಈ ವಿಷಯದಲ್ಲಿ ಪ್ರವಾದಿಯವರ ಸಂದೇಶಗಳು ತುಂಬ ಇವೆ, ಅದು ಯಾಕೆ ಈ ಜೀವನ ಕಾಲಘಟ್ಟದಲ್ಲಿ ಪ್ರಸ್ತುತ ಅಂತ ಅನ್ನಿಸ್ತದೆ? ಪರಮ ದಯಾಮಯನು ಕರುಣಾನಿಧಿಯಾದ ಸೃಷ್ಟಿಕರ್ತನ ನಾಮದಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನ ಒಂದು ತೆರೆದ ಪುಸ್ತಕದಂತೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನ ಒಂದು ತೆರೆದ ಕನ್ನಡಿಯಂತೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನದ ಎಲ್ಲ ಘಟನೆಗಳು ಇಂದು ಇತಿಹಾಸದ ಪುಟಗಳಲ್ಲಿ ದಾಖಲಿಸಲ್ಪಟ್ಟಿದೆ. ಅವರ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು ಕೂಡ ಇಂದು ಇತಿಹಾಸದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾವುದೇ ಒಂದು ಕ್ಷೇತ್ರಕ್ಕೆ ಮಾತ್ರ ಮಾರ್ಗದರ್ಶನವನ್ನು ನೀಡಿದವರಲ್ಲ, ಬದಲಾಗಿ ಮನುಷ್ಯನ ಎಲ್ಲ ರಂಗಗಳಿಗೂ ಕೂಡ ಅವರು ಸ್ಪಷ್ಟವಾದಂತಹ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮನುಷ್ಯನ ವೈಯಕ್ತಿಕ ಬದುಕು ಹೇಗಿರಬೇಕು, ಅವರ ಕೌಟುಂಬಿಕ ಜೀವನ ಹೇಗಿರಬೇಕು, ಅವರ ಸಾಮಾಜಿಕ ಜೀವನ ಹೇಗಿರಬೇಕು, ಅವರ ಆರ್ಥಿಕ ರಂಗ ಹೇಗಿರಬೇಕು, ಅದೇ ರೀತಿ ಅವರ ರಾಜಕೀಯ ರಂಗ ಹೇಗಿರಬೇಕು, ಆಧ್ಯಾತ್ಮಿಕ ರಂಗ ಹೇಗಿರಬೇಕು, ಈ ರೀತಿ ಮನುಷ್ಯನ ಎಲ್ಲ ರಂಗಗಳಿಗೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸಂದೇಶಗಳು ಈಗಾಗಲೇ ನಮ್ಮ ಮುಂದೆ ಬಂತು. ಇಂದು ನಾವು ಎದುರಿಸುತ್ತಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನ ಪರಿಹಾರವಾಗಿದೆ. ಜಾರ್ಜ್ ಬರ್ನಾರ್ಡ್ ಶಾ ಬ್ರಿಟಿಷ್ ನಾಟಕಕಾರ ಅವರೊಮ್ಮೆ ಹೇಳಿದರು, ನಿಮ್ಮ ಮಾತಿನ ಮಧ್ಯೆ ಒಂದು ಕರೆ ಇದೆ ನಮಗೆ, ಆ ಕರೆಯನ್ನು ಯಾರ್ದು ಅಂತ ಕೇಳಿಕೊಳ್ಳುವ. ಹಲೋ ಹಲೋ ಹಲೋ, ಹೇಳಿ ನಿಮ್ಮ ಹೆಸರು ಮತ್ತು ಏನು ಪ್ರಶ್ನೆ ಇದೆ? ಅದು ಇಸ್ಮಾಯಿಲ್ ಅಂತ ದೇರಳಕಟ್ಟೆ. ಇಸ್ಮಾಯಿಲ್ ದೇರಳಕಟ್ಟೆಯಿಂದ ಹೇಳಿ ಇಸ್ಮಾಯಿಲ್ ರವರ ಏನು ಪ್ರಶ್ನೆ ಇದೆ? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಹೇಗೆ ಎಂಬುದನ್ನು ಸ್ವಲ್ಪ ಮೊಹಮ್ಮದ್ ಬಿನ್ ಅವರು ಮೊಹಮ್ಮದ್ ಬಿನ್ ಅವರು ಇದ್ದಾರೆ, ಹೇಳಿ. ಈ ಅಭಿಯಾನವನ್ನು ಇಟ್ಟಿರ್ತಾರಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ, ಅದು ಹೇಗೆ ಅಂತ ಅದು ಹೇಗೆ ಈ ಮೊಹಮ್ಮದ್ ಗುಂಜಿ ಅವರು ಈ ಪ್ರಶ್ನೆಗೆ ಉತ್ತರಿಸ್ತಾರೆ. ಈ ಅಭಿಯಾನದ ಬಗ್ಗೆ ಈಗಾಗಲೇ ನಾನು ಹೇಳಿದೆ. ಈ ಅಭಿಯಾನ ಪ್ರವಾದಿಯವರ ಸಂದೇಶಗಳು, ಅವರ ಬದುಕನ್ನು ಕನ್ನಡ ಜನತೆಗೆ ಪರಿಚಯಿಸುವ ಅಭಿಯಾನ. ಈ ಅಭಿಯಾನದಲ್ಲಿ ಈ ನಾಡಿನ ಉದ್ದಗಲಕ್ಕೂ, ಬೀದರ್ನಿಂದ ಚಾಮರಾಜನಗರದ ತನಕ, ಇಡೀ ಕರ್ನಾಟಕದಲ್ಲಿ ಇಡೀ ಕನ್ನಡ ಜನತೆಗೆ, ಎಲ್ಲರಿಗೂ, ಮುಸ್ಲಿಂ ಸಮುದಾಯಕ್ಕೂ ಸಹೋದರ ಸಮುದಾಯಗಳಿಗೂ ಎಲ್ಲರಿಗೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶವನ್ನು ಪರಿಚಯಿಸುವ,
ಆ ಸಂದೇಶವನ್ನು ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮತ್ತು ಈ ಅಭಿಯಾನದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಾನು ಅದರ ವಿವರಣೆಯನ್ನು ಒಮ್ಮೆ ಕೊಟ್ಟೆ, ಮತ್ತದು ವಿವರಿಸಬೇಕಾದ ಅಗತ್ಯ ಇಲ್ಲ. ಈ ಎಲ್ಲ ಕಾರ್ಯಕ್ರಮಗಳ ಮೂಲಕ ಪ್ರವಾದಿಯವರನ್ನು ಮತ್ತು ಅವರ ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವ ಮತ್ತು ಆ ಸಂದೇಶ ಪ್ರಸ್ತುತ ಸಮಾಜಕ್ಕೆ ಎಷ್ಟು ಅನಿವಾರ್ಯ ಇದೆ, ಪ್ರಸ್ತುತ ಸಮಾಜದಲ್ಲಿ ಆ ಸಂದೇಶದ ಅನಿವಾರ್ಯತೆ, ಆ ಸಂದೇಶಗಳ ಪ್ರಸ್ತುತತೆ, ಇವುಗಳನ್ನೆಲ್ಲ ಈ ನಾಡಿನ ಜನತೆಯ ಜೊತೆ ಚರ್ಚಿಸುವಂತಹ, ಈ ನಾಡಿನ ಜನತೆಗೆ ತಲುಪಿಸುವಂತಹ ದೊಡ್ಡ ಪ್ರಯತ್ನವನ್ನು ಈ ಅಭಿಯಾನದ ಮೂಲಕ ನಾವು ನಡೆಸ್ತೇವೆ. ಮತ್ತು ಈ ಅಭಿಯಾನದ ಮೂಲಕ ಹೆಚ್ಚಾಗಿ ನಾವು ವಿದ್ಯಾರ್ಥಿಗಳನ್ನು ತಲುಪುವ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಮುಂದಿನ ತಲೆಮಾರವರು, ಶಿಕ್ಷಕರನ್ನು ತಲುಪುವ ಪ್ರಯತ್ನ ಮಾಡ್ತೇವೆ. ಅವರೊಂದು ಜನಾಂಗವನ್ನು, ಒಂದು ತಲೆಮಾರನ್ನು ತಿದ್ದುತ್ತಾ ಇದ್ದಾರೆ. ಅದಕ್ಕಾಗಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು ಕೂಡ ನಾವು ಈ ಅಭಿಯಾನದಲ್ಲಿ ಕೇಂದ್ರೀಕರಿಸ್ತಾ ಇದ್ದೇವೆ. ಒಟ್ಟು ಇಡೀ ಸಮಾಜಕ್ಕೆ ಪ್ರವಾದಿಯವರನ್ನು ಪರಿಚಯಿಸುವಂತಹ ಒಂದು ದೊಡ್ಡ ಒಂದು ಚಳವಳಿಯ ರೂಪದಲ್ಲಿ ನಾವು ಈ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ 15 ದಿನಗಳವರೆಗೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪ್ರವಾದಿಯವರ ಜನ್ಮದ ಈ ತಿಂಗಳಿನಲ್ಲಿ ಅವರ ಬದುಕನ್ನು, ಅವರ ಬದುಕಿನ ಸಂದೇಶವನ್ನು ಮಾನವ ಜನಾಂಗಕ್ಕೆ ಅಂದರೆ ಕನ್ನಡ ಜನತೆಗೆ ಮುಟ್ಟಿಸುವಂತಹ ಒಂದು ಸೀರತ್ ಅಭಿಯಾನ ಕಾರ್ಯಕ್ರಮ ಜಮಾತೆ ಇಸ್ಲಾಮಿ ಹಿಂದಿನ ನೇತೃತ್ವದಲ್ಲಿ ನಡೀತಾ ಇದೆ. ಈ ಒಂದು ಪ್ರವಾದಿಯವರ ಜೀವನದ ಸಾಧನೆ ಏನು, ಅವರ ಸಂದೇಶ ಏನು, ಅವರ ಬದುಕಿನ ಆ ಸಂದೇಶ ಇವತ್ತು ಯಾಕೆ ಪ್ರಸ್ತುತ, ಯಾಕೆ ಮಾನವ ಕುಲ ಅವರನ್ನು ಶ್ರೇಷ್ಠ ಸುಧಾರಕ ಅಂತ ಕರೀತದೆ ಎನ್ನುವಂತಹ ವಿಷಯದ ಬಗ್ಗೆ ಇವತ್ತು ಮಾತುಕತೆ ನೇರ ಪ್ರಸಾರದಲ್ಲಿ ನಮ್ಮೊಂದಿಗಿದ್ದಾರೆ. ಜನಾಬ್ ಮೊಹಮ್ಮದ್ ಕುಂಜಿ ಅವರು, ಪ್ರೊಫೆಸರ್ ಮೊಹಮ್ಮದ್ ಮುಬೀರ್ ಅವರು, ಜನಾಬ್ ಸೈದ್ ಇಸ್ಮಾಯಿಲ್ ಅವರು. ಈ 3 ಮಂದಿ ಪ್ರವಾದಿಯವರ ಜೀವನ ಚರ್ಯೆಯ ಬಗ್ಗೆ ನಮಗೆ ಮಾಹಿತಿಯನ್ನು, ವಿವರವನ್ನು ನೀಡುತ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಪ್ರಶ್ನೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಿಮ್ಮದೇನಾದರೂ ಸಮಸ್ಯೆ ಅಥವಾ ಪ್ರಶ್ನೆಗಳಿದ್ದರೆ ಆ ಮೂಲಕ ಈ 3 ಮಂದಿಯಲ್ಲಿ ಕೇಳಿಕೊಂಡು ನಿಮ್ಮ ಆ ಪ್ರಶ್ನೆಯ ಸಂಶಯವನ್ನು ನಿವಾರಿಸಿಕೊಳ್ಬಹುದು ಅಂತ ಹೇಳಿಕೊಳ್ತಾ ಈಗ ಮತ್ತೆ ಮೊಹಮ್ಮದ್ ಮುಬೀನ್ ರವರೊಂದಿಗೆ ನಾವು ಮುಂದುವರಿಸ್ತಾ ಇದ್ದೇವೆ. ಮುಬೀನ್ ರವರೇ, ಪ್ರವಾದಿಯವರ ಬದುಕನ್ನು ವಿವರಿಸುವಾಗ ಅವರ ಸಂದೇಶಗಳಲ್ಲಿ ತುಂಬ ಸಂದೇಶಗಳನ್ನು ನಾವು ಕೇಳ್ತೇವೆ. ಈಗ ಸೈದ್ ಇಸ್ಮಾಯಿಲ್ ರವರು ಹೇಳಿದರು, ಬಡ್ಡಿಯ ಒಂದು ಮನ್ನಾ ಮಾಡುವಂತಹ ವಿಷಯವಾಗಲಿ, ಜನರ ಶೋಷಣೆಯಿಂದ ಪಾರು ಮಾಡುವಂತಹ ವಿಷಯವಾಗಲಿ, ಅವರ ಕಾಲಘಟ್ಟದಲ್ಲಿ ನಾನು ತಿಳಿದ ಹಾಗೆ ಅವರು ಹುಟ್ಟಿದ್ದೇ ಒಂದು ಬಡ ಕುಟುಂಬದಲ್ಲಿ, ಅರೇಬಿಯಾದ ಮರಳುಗಾಡಿನ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವರು. ಆ ಕಾಲಘಟ್ಟ ಹೇಗಿತ್ತು ಅಂತ ಹೇಳಿದರೆ, ಅರೇಬಿಯಾದಲ್ಲಿ ಬುಡಕಟ್ಟು ಜನಾಂಗದವರು ಅಲ್ಲಿ ಒಂದು ಪಂಗಡದವರು ಇನ್ನೊಂದು ಪಂಗಡದವರ ಮೇಲೆ ದಾಳಿ ಮಾಡುವುದು ಅದೊಂದು ಮೋಜು ಅಂತ ಭಾವಿಸಿದಂತಹ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಅತೀತವಾಗಿ ಹೇಗೆ ಪೈಗಂಬರರು ಬೆಳೆದರು? ಪ್ರವಾದಿ ಮೊಹಮ್ಮದರು ಒಂದು ಕೆಡುಕು ತುಂಬಿದ ಸಮಾಜದಲ್ಲಿ ಹುಟ್ಟಿ ಬೆಳೆದವರು. ಯಾವೆಲ್ಲ ಕೆಡುಕುಗಳನ್ನು ನಾವಿಂದು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದ್ದೇವೋ ಅದೇ ಕೆಡುಕುಗಳು ಅಂದು ಅರೇಬಿಯಾದಲ್ಲಿ, ಅಂದು ಭ್ರೂಣ ಹತ್ಯೆ ಯಾವ ರೂಪದಲ್ಲಿ ಇತ್ತು ಅಂತ ಹೇಳಿದರೆ, ಅಂದು ಹೆಣ್ಣು ಮಗು ಹುಟ್ಟಿದ್ರು ಅಂದ್ರೆ ಆ ಒಂದು ಕುಟುಂಬಕ್ಕೆ ಒಂದು ಅವಮಾನ, ಇಡೀ ಸಮಾಜಕ್ಕೆ ಒಂದು ಅವಮಾನ ಅಂತ ಹೇಳಿ ಅವರು ಭಾವಿಸ್ತಾ ಇದ್ರು. ಆದ ಕಾರಣ ಹುಟ್ಟಿದ ಆ ಮಗುವನ್ನು ಅವರು ಜೀವಂತವಾಗಿ ಉಳ್ತಾ ಇದ್ರು. ನಿಮ್ಮ ಮಾತನ್ನು ಮತ್ತೆ ಮುಂದುವರಿಸ್ತೇವೆ. ಈಗ ಮತ್ತೊಂದು ಪ್ರಶ್ನೆ ಇದೆ. ಹಲೋ 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 ಕೇಳಿ, ಯಾರು ಮಾತಾಡೋದು? ನಿಮ್ಮ ಹೆಸರು ಹೇಳಿ. ಹಲೋ, ನಿಮ್ಮ ಹೆಸರು ಹೇಳಿ. ಇದು ಅಹಮದ್ ಅಂತ ತೊಕ್ಕೋಟಿಂದ ಮಾತಾಡೋದು. ಅಹಮದ್ ರವರೇ ಹೇಳಿ, ನಿಮ್ಮ ಏನು ಪ್ರಶ್ನೆ ಇದೆ? ವಿಷಯ ಏನಂತ ಹೇಳಿದ್ರೆ, ನಮ್ಮ ಈಗ ಭಾರತ ದೇಶದಲ್ಲಿ ಪ್ರತಿ ನಿಮಿಷಕ್ಕೊಂದು ಇಲ್ಲಿ ಅತ್ಯಾಚಾರ ಆಗ್ತಾ ಉಂಟು ಹೆಣ್ಮಕ್ಳದು. ಅದು ಸಣ್ಣ ಮಗುವಿನಿಂದ 80 ವರ್ಷದ ಮುದುಕಿಯರವರೆಗೆ ಕೂಡ ಇಲ್ಲಿ ಅತ್ಯಾಚಾರ ಆಗ್ತಾ ಇದೆ. ಯಾವ ಸರ್ಕಾರ ಬಂದರೂ ಅದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇತ್ತೀಚೆಗೆ ಒಂದು ಕಾನೂನು ತಂದರು 12 ವರ್ಷ ಕೆಳಗಿನ ಮಕ್ಕಳಿಗೆ ಅತ್ಯಾಚಾರ ಮಾಡಿದ್ರೆ ಆದ ಕಾರಣ ಈಗ ಪ್ರವಾದಿ ಶಿಕ್ಷಣದಲ್ಲಿ ಎಲ್ಲದಕ್ಕೂ ಕೂಡ ನಮಗೆ ಅದರಲ್ಲಿ ಪರಿಹಾರ ಉಂಟಂತ ಈಗ ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಏನಾದ್ರೂ ಪರಿಹಾರ ಇದೆ ಅಂತ ನಮಗೆ ತಿಳಿಸ್ಬೇಕು. ಈಗ ಈ ಪ್ರಶ್ನೆಗೆ ಮುಬೀನ್ ರವರೇ ಉತ್ತರಿಸ್ತಾರೆ. ಮೊಹಮ್ಮದ್ ಕುಂಜಿ ಅವರು ಉತ್ತರಿಸಬೇಕು ಇದಕ್ಕೆ. ಮೊಹಮ್ಮದ್ ಕುಂಜಿ ಅವರೇ ತಿಳಿಸ್ಬೇಕಾ? ಆಯ್ತು, ಆಗ್ತದೆ. ಮೊಹಮ್ಮದ್ ಕುಂಜಿ ಅವರೇ ಉತ್ತರಿಸ್ತಾರೆ. ಧನ್ಯವಾದಗಳು ನಿಮ್ಮ ಪ್ರಶ್ನೆಗೆ ಅಹಮದ್ ರವರೇ. ನಮ್ಮ ಸಮಾಜದ ಬಹಳ ದೊಡ್ಡ ಕೆಡುಕು, ನಾವೆಷ್ಟು ಕಾನೂನುಗಳನ್ನು ನಿರ್ಮಿಸ್ತಾ ಇದ್ದೇವೆ ಅಷ್ಟೇ ಅಪರಾಧಗಳು ಹೆಚ್ಚಾಗ್ತಾ ಇದೆ.
ಕಾನೂನುಗಳಿಂದ ತಪ್ಪಿಸಿಕೊಳ್ಳುವ ಎಲ್ಲ ದಾರಿಗಳನ್ನು ಅಪರಾಧಿಗಳು ಕಂಡುಕೊಳ್ತಾ ಇರ್ತಾರೆ. ಕಾನೂನು ಮಾಡುವಾಗಲೇ ಅದಕ್ಕೆ ತಪ್ಪಿಸಿಕೊಳ್ಳುವ ದಾರಿಯನ್ನು ಹುಡುಕಿಟ್ಟಿರ್ತಾರೆ. ಮತ್ತು ಇಲ್ಲಿ ನ್ಯಾಯವನ್ನು ಖರೀದಿಸ್ತಾ ಇದ್ದಾರೆ. ಎಲ್ಲಿ ನ್ಯಾಯ ಖರೀದಿಸಲ್ಪಡುತ್ತದೆ ಆ ಸಮಾಜ ಒಂದು ಸ್ವಸ್ಥ ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜದ ಬಹಳ ದೊಡ್ಡ ಶಾಪ ಏನೆಂದರೆ ಅತ್ಯಾಚಾರಕ್ಕೆ ನೋಡಿ, ಅರೇಬಿಯಾದಲ್ಲಿ ಇವತ್ತಿಗೂ ಅತ್ಯಾಚಾರ ಬಹಳ ಕಡಿಮೆ. ಯಾವುದೆಲ್ಲ ಅಂದರೆ ಅರಬಿಗಳೆಲ್ಲ ಬಹಳ ಉನ್ನತ ಮಟ್ಟದಲ್ಲಿದ್ದಾರೆ ಅಂತ ನಾನು ಹೇಳ್ತಾ ಇರುವುದಲ್ಲ. ಇವತ್ತಿಗೂ ಅರಬ್ ದೇಶಗಳಲ್ಲಿ ಅತ್ಯಾಚಾರಗಳು ಬಹಳ ಅಪರೂಪ, ಬಹಳ ಕಡಿಮೆ. ಯಾಕೆಂದರೆ ಅತ್ಯಾಚಾರಿಗಳಿಗೆ ಅಲ್ಲಿ ಶಿಕ್ಷೆ ಬಹಳ ಕ್ರೂರವಾದ ಶಿಕ್ಷೆ, ಗಲ್ಲು ಶಿಕ್ಷೆ ಕೊಡಲಾಗ್ತದೆ. ಅವರಿಗೆ ಮರಣದಂಡನೆಯ ಶಿಕ್ಷೆ ಇದೆ. ಅದು ಕೂಡ ಬಹಿರಂಗವಾಗಿ ಮರಣದಂಡನೆಗೆ ಅವರ ಮರಣದಂಡನೆಯ ಶಿಕ್ಷೆ ನೀಡಲಾಗುತ್ತಾ ಇದೆ. ಸೊ ಆದ್ದರಿಂದ ಶಿಕ್ಷೆ ಕಠಿಣ ಇರುವಾಗ ಜನರು ಬಹಳ ಜಾಗರೂಕರಾಗಿರುತ್ತಾರೆ. ಖಂಡಿತವಾಗಿಯೂ ಶಿಕ್ಷೆ ಕಠಿಣವಾಗಿ ಇರಬೇಕು, ಇಲ್ಲಾಂದರೆ ಅಪರಾಧಗಳನ್ನು ನಿಯಂತ್ರಿಸುವುದು ಬಹಳ ಕಷ್ಟ ಇದೆ. ಇಲ್ಲಿ ಒಂದನೆಯದಾಗಿ ನಮ್ಮ ಕಾನೂನು, ನಮ್ಮ ನ್ಯಾಯದ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಈಗ ಮತ್ತೊಂದು ಪ್ರಶ್ನೆ ಇದೆ, ಆ ಪ್ರಶ್ನೆಯನ್ನು ಕೂಡ ಕೇಳಿಕೊಳ್ಳುವ. ಹಲೋ ಹಲೋ. ಎರಡನೇದಾಗಿ ಇದಕ್ಕೆಲ್ಲ ಪರಿಹಾರ ಮನುಷ್ಯನ ಆಲೋಚನೆ ಬದಲಾಗಬೇಕು. ನೋಡಿ, ಮಹಿಳೆಯರ ಸಮಾನತೆಯ ಬಗ್ಗೆ ನಾವೆಲ್ಲ ಬಹಳ ಚರ್ಚೆ ಮಾಡ್ತಾ ಇರ್ತೇವೆ ಇವತ್ತು. ಮಹಿಳೆಯ ರಕ್ಷಣೆ, ಮಹಿಳೆಯ ಸಮಾನತೆ, ಮಹಿಳೆಯ ಹಕ್ಕು. ಅತ್ಯಾಧುನಿಕ ಶತಮಾನದಲ್ಲಿ ಮಹಿಳೆಯರ ಬಗ್ಗೆ ಇದೆಲ್ಲ ಚರ್ಚೆ ನಡೆಯುವಾಗಲೂ ಮಹಿಳೆಯನ್ನು ಇವತ್ತು ಕೂಡ ಒಂದು ಸುಖ ಕೊಡುವ ವಸ್ತು. ಮಹಿಳೆ ಅಂದರೆ ಸೌಂದರ್ಯ, ಮಹಿಳೆ ಅಂದರೆ ಶರೀರ. ಅದರ ಆಚೆ ಮಹಿಳೆಗೆ ಹೆಚ್ಚಿನ ಗೌರವ ಇವತ್ತಿಗೆ 21ನೇ ಶತಮಾನದಲ್ಲೂ ಜಗತ್ತು ಕೊಡ್ತಾ ಇಲ್ಲ. ಮತ್ತೊಂದು ಕರೆ ಇದೆ, ಕೇಳುವ. ಹಲೋ ಹಲೋ ಹಲೋ, ಹೇಳಿ, ನಿಮ್ಮ ಹೆಸರು ಹೇಳಿ ಮತ್ತೆ ಎಲ್ಲಿಂದ ಪ್ರಶ್ನೆ ಕೇಳ್ತಾ ಇದ್ದೀರಿ ಹೇಳಿ. ನನ್ನ ಹೆಸರು ಮೊಹಮ್ಮದ್ ಅಂತ. ಹೇಳಿ ಮೊಹಮ್ಮದ್ ಅವರೇ, ನಿಮ್ಮ ಪ್ರಶ್ನೆ ಏನು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ನಾನು ಬಿಲಾರಿಯಿಂದ ಮಾತಾಡ್ತಿದ್ದೇನೆ. ಹೇಳಿ, ನಿಮ್ಮ ಪ್ರಶ್ನೆ ಏನು? ನನ್ನ ಪ್ರಶ್ನೆ ಮೊಹಮ್ಮದ್ ಕುಂಜಿ ಅವರ ಹತ್ರ. ಮೊಹಮ್ಮದ್ ಪ್ರವಾದಿ ಅವರು ಅನೇಕ ಅರೇಬಿಯಾದಲ್ಲಿ ಆಗಿನ ಪ್ರಸಕ್ತ ಸನ್ನಿವೇಶದಲ್ಲಿ ಕೆಲವೊಂದು ಸುಧಾರಣೆಗಳನ್ನು ಮಾಡಿದ್ದರು. ಆ ಸುಧಾರಣೆಗಳು ಅಂದಿನ ಅವಿದ್ಯಾವಂತ ಜನರಲ್ಲಿ ಯಾವ ರೀತಿ ಪರಿಣಾಮ ಬೀಳಿತು, ಆ ಪರಿಣಾಮ ನಮಗೆ, ಆ ಸುಧಾರಣೆಗಳು ಇಂದಿನ ಪ್ರಸಕ್ತ ಸನ್ನಿವೇಶದಲ್ಲಿ ನಮಗೆ ಕಾಣಲು ಸಾಧ್ಯ ಇದೆ. ನಮಗೆ ಸುಧಾರಣೆಗಳು, ಆ ಕಾಲದ ಸುಧಾರಣೆಗಳನ್ನು ಈಗ ಕಾಣಲಿಕ್ಕೆ ಸಾಧ್ಯ ಇದೆ ಎನ್ನುವಂತಹದ್ದು ಪ್ರಶ್ನೆ ಬಿಲಾರಿಂದ. ವಂದನೆಗಳು ನಿಮ್ಮ ಪ್ರಶ್ನೆಗೆ, ಧನ್ಯವಾದಗಳು. ನಾನು ಹೇಳ್ತಾ ಇದ್ದದ್ದು ಮನುಷ್ಯನ ಮನಸ್ಸಿನಲ್ಲಿ ಪರಿವರ್ತನೆ ಆಗಬೇಕು. ಜಗತ್ತಿಗೆ ಪ್ರವಾದಿಗಳು ಬಂದದ್ದು, ಕುರ್ಆನ್ ಹೇಳಿತ್ತು ಯುಜಕ್ಕಿಹಿಮ್, ನಿಮ್ಮ ಮನಸ್ಸನ್ನು ಸಂಸ್ಕರಿಸುವ ಕೆಲಸವನ್ನು ಪ್ರವಾದಿಗಳು ಮಾಡಿದ್ದಾರೆ. ನೋಡಿ, ಮಹಿಳೆಯರ ಮೇಲೆ ಇರುವ ಅತ್ಯಾಚಾರ ಕಡಿಮೆ ಆಗಬೇಕಾದ್ರೆ, ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ಕಡಿಮೆ ಆಗಬೇಕಾದ್ರೆ ಮಹಿಳೆಯರ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. 6ನೇ ಶತಮಾನದಲ್ಲಿ ಪ್ರವಾದಿಯವರು ಮಹಿಳೆಯರ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು ಅಂತ ಕಲಿಸಿಕೊಟ್ಟರು. ಅಂದ್ರೆ ಮಹಿಳೆ ಅಂದರೆ ನಿಮಗೆ ಸುಖ ಕೊಡುವ, ಸೌಂದರ್ಯ ಇರುವ, ಶರೀರ ಮಾತ್ರ ಇರುವ ಒಂದು ವಸ್ತು ಅಲ್ಲ. ಮಹಿಳೆಗೆ ನಿಮ್ಮ ಹಾಗೆ ಅಸ್ತಿತ್ವ ಇದೆ, ನಿಮ್ಮ ಹಾಗೆ ವ್ಯಕ್ತಿತ್ವ ಇದೆ, ನಿಮ್ಮ ಹಾಗೆ ಆದರ್ಶ ಇದೆ, ಆದರ್ಶದಲ್ಲಿ ಅವಳಿಗೆ ಹಠ ಇದೆ, ಇರಬಹುದು. ಇದೆಲ್ಲವೂ ಇರುವಂತಹ ನಿಮ್ಮಂತಹದ್ದೇ ಅಸ್ತಿತ್ವ ಎಂಬ ಸತ್ಯವನ್ನು ಎಲ್ಲಿಯ ತನಕ ನೀವು ಒಪ್ಪಿಕೊಳ್ಳುವುದಿಲ್ಲ, ಅಲ್ಲಿಯ ತನಕ ಮಹಿಳೆಗೆ ಗೌರವ ಖಂಡಿತ ಸಿಗುವುದಿಲ್ಲ. ಪ್ರವಾದಿಯವರು ಏನ್ ಮಾಡ್ತಾರೆ ಅಂದ್ರೆ ಮನುಷ್ಯನ ದೃಷ್ಟಿಕೋನವನ್ನು ಬದಲಾಯಿಸ್ತಾರೆ ಮಹಿಳೆಯರ ಬಗ್ಗೆ. ಎರಡನೆಯದಾಗಿ ಅವರು ಮನುಷ್ಯನಲ್ಲಿ ಅಕೌಂಟಬಿಲಿಟಿಯ ಪ್ರಜ್ಞೆಯನ್ನು ಬೆಳೆಸಿದ್ರು. ಉತ್ತರದಾಯಿತ್ವ, ನೀವು ಯಾರಿಗಾರಿಗೂ ಉತ್ತರ ಕೊಡಬೇಕಲ್ಲ, ಯಾರಿಗೂ ನನಗೆ ಉತ್ತರಿಸಲೇಬೇಕಾದ ಅಗತ್ಯ ಇಲ್ಲ ಅಂತ ತಿಳಿದಾಗ ಮನುಷ್ಯ ಅಹಂಕಾರಿಯಾಗ್ತಾನೆ, ಮನುಷ್ಯ ಸರ್ವಾಧಿಕಾರಿಯಾಗ್ತಾನೆ, ಏನೇನೋ ಆಗ್ತಾನೆ. ಪ್ರವಾದಿಯವರು ಮನುಷ್ಯನನ್ನು ಬದಲಾಯಿಸಿದ್ದು ಹೇಗೆಂದರೆ ಅಕೌಂಟಬಿಲಿಟಿ, ಉತ್ತರಿಸಬೇಕು. ನಿಮ್ಮನ್ನು ಯಾರು ನೋಡದಿದ್ರು ನಿಮ್ಮ ದೇವ ನೋಡ್ತಾ ಇದ್ದಾರೆ, ಖಂಡಿತ ಅವನ ಕಣ್ಣಿನಿಂದ ತಪ್ಪಿಸಲು ನಿಮಗೆ ಸಾಧ್ಯವೇ ಇಲ್ಲ. ಈ ಉತ್ತರದಾಯಿತ್ವದ ಪ್ರಜ್ಞೆ ಇದೆಯಲ್ಲ, ಉತ್ತರದಾಯಿತ್ವದ ಪ್ರಜ್ಞೆಯ ಮೂಲಕ ಅವರು ಮನುಷ್ಯನ ಮನಸ್ಸನ್ನು ಬದಲಾಯಿಸಿದ್ರು. ಆ ಮೂಲಕ ಅವರು ಸಮಾಜವನ್ನು ಬದಲಾಯಿಸ್ತಾರೆ. ಕಥೆ ಹೇಳಿಕೊಟ್ಟದ್ದಲ್ಲ ಪ್ರವಾದಿಯವರು. ಪ್ರಾಯೋಗಿಕವಾಗಿ ಅರೇಬಿಯಾದಲ್ಲಿ ಬಹಳ ಕೆಟ್ಟ ಒಂದು ವಾತಾವರಣವನ್ನು ಹೇಗೆ ಬದಲಾಯಿಸಿದ್ರಂದ್ರೆ, ಒಬ್ಬರು ಹೆಣ್ಣು ಮಗಳು ಏಕಾಂತವಾಗಿ 1000 ಕಿಲೋಮೀಟರ್ ದೂರದ ತನಕ ಹೋಗಿ ಬರುವ ಅಂತಹ ಸಮಾಜವನ್ನು ಬೆಳೆಸ್ತಾರೆ, ಅವರು ಕಟ್ಟಿ ಬೆಳೆಸಿದ್ರು.
ಜಗತ್ತಿಗೆ ತೋರಿಸಿಕೊಟ್ರು. ಇದು ಕಥೆ ಅಲ್ಲ, ಪುರಾಣ ಅಲ್ಲ, ಇತಿಹಾಸ. ಇದು ಇತಿಹಾಸಕಾರರು ದಾಖಲಿಸಿರುವಂತಹ ಘಟನೆಗಳಿದು, ಒಂದು ಸತ್ಯದ ಘಟನೆಗಳನ್ನು ದಾಖಲಿಸಲ್ಪಟ್ಟು. ಹೌದು. ಆದ್ದರಿಂದ ಇದೇನೋ ಕಥೆಯೋ ಪುರಾಣ ಅಲ್ಲ, ಅಂತಹ ಒಂದು ಸಾಮಾಜಿಕ ಸಿಸ್ಟಮ್ ಅನ್ನು ಪ್ರವಾದಿಯವರು ಜಗತ್ತಿನಲ್ಲಿ ಸ್ಥಾಪಿಸ್ತಾರೆ. ಮತ್ತು 6ನೇ ಶತಮಾನದಲ್ಲಿ ಯಾವ ಸುಧಾರಣೆಯನ್ನು ಪ್ರವಾದಿಯವರು ತಂದರೋ ಅದೇ ಚಿಂತನೆಗಳಿಂದ ಮಾತ್ರ 21ನೇ ಶತಮಾನದಲ್ಲೂ ಸುಧಾರಣೆ ತರಲಿಕ್ಕೆ ಸಾಧ್ಯ. ಅದು ಮಹಿಳೆಯರ ಹಕ್ಕಿರಬಹುದು, ಅದು ಭ್ರಷ್ಟಾಚಾರ ಇರಬಹುದು, ಅದು ಕೋಮುವಾದ ಇರಬಹುದು, ಯಾವುದೇ ಇರಲಿ, ಯಾವುದೇ ಸಮಸ್ಯೆಗಳು ಪ್ರವಾದಿಯವರು ಯಾವ ಶಿಕ್ಷಣವನ್ನು ಕಲಿಸಿಕೊಟ್ಟಿದ್ದಾರೋ ಆ ಶಿಕ್ಷಣದ ಬುನಾದಿಯಲ್ಲಿ ಖಂಡಿತವಾಗಿಯೂ 21ನೇ ಶತಮಾನದಲ್ಲೂ ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯ ಇದೆ. ಇವತ್ತಿಗೂ ಸಮಾಜ ಆ ಶಿಕ್ಷಣದಲ್ಲಿ ಸುಧಾರಣೆ ಆಗ್ತಾ ಇದೆ ಎಂಬುದು ಕೂಡ ಒಂದು ದೊಡ್ಡ ಸತ್ಯ. ಜನಾಬ್ ಮಹಮ್ಮದ್ ಕುಂಜಿಯವರು ಬಹಳ ಪರಿಣಾಮಕಾರಿಯಾಗಿ ಪ್ರವಾದಿಯವರು ಯಾವ ಸತ್ಯವನ್ನು ಆ ಕಾಲಘಟ್ಟದಲ್ಲಿ ತಮ್ಮ ಜೀವನ ಕಾಲದಲ್ಲಿ ತೋರಿಸಿದ್ರು ಅದು ಇವತ್ತಿಗೂ ಪ್ರಸ್ತುತ ಎನ್ನುವಂತಹ ವಿಷಯವನ್ನು ನಮ್ಮ ಮುಂದೆ ವಿವರಿಸಿದ್ರು. ಈಗ ಸೈಯದ್ ಇಸ್ಮಾಯಿಲ್ ರವರು ಈ ಬಗ್ಗೆ ನೀವು ಯಾವ ವಿವರಣೆ ಕೊಡ್ತೀರಿ? ವಿಶೇಷವಾಗಿ ಈಗ ಚರ್ಚಿಸಲ್ಪಡುವುದು ಮಹಿಳೆಯರ ಬಗ್ಗೆ. ಮಹಿಳೆಯರ ಮೇಲೆ ಆಗುವ ಅತ್ಯಾಚಾರ ಏನಿದೆ ಅದು ಸಣ್ಣ ಮಗುವಿನಿಂದ ಹಿಡಿದು ಮುದುಕಿಯವರೆಗೆ ಎಲ್ಲ ಕಡೆ ಎಲ್ಲ ರೀತಿಯಲ್ಲಿದ್ದ ಅತ್ಯಾಚಾರವನ್ನು ನಾವು ನೋಡ್ತಾ ಇದ್ದೇವೆ. ಅದು ಕೇವಲ ಭಾರತದಲ್ಲಿ ಅಂತಲ್ಲ, ಇಡೀ ಜಗತ್ತಿನಲ್ಲಿ ಅದು ಸಂಭವಿಸ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಳಿ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ, ಅವರು ಸದಾ ಇಂತಹ ಕೆಲಸದಲ್ಲಿ ತೊಡಗಿದ ವ್ಯಕ್ತಿ, ಮಹಿಳೆಯರ ಮೇಲೆ ಅವರನ್ನು ವೇಶ್ಯಾವಾಟಿಗೆ ಬಯಸುವಂತಹ ಒಬ್ಬ ವ್ಯಕ್ತಿಯಾಗಿದೆ. ಅವರು ಹೇಳಿದರು, ನಾನು ನಿಮ್ಮ ಮೇಲೆ ವಿಶ್ವಾಸ ತಾಳ್ತೇನೆ, ಆದರೆ ನನಗೆ ಏನಿದೆ ವ್ಯಭಿಚಾರ ಮಾಡಲಿಕ್ಕೆ ಅನುಮತಿ ಕೊಡಬೇಕಂತ ಒಬ್ಬ ವ್ಯಕ್ತಿ ಕೇಳುವಂಥವ್ರು. ಆಗ ಹೇಳ್ತಾರೆ, ಅವರನ್ನು ಕುತೂಹಲಿಸಿ ಅವರು ಕೇಳ್ತಾರೆ, ಅದೇ ವಿಷಯವನ್ನು ಅವರಿಗೆ ಅವರ ಪರವಾಗಿ ಕೇಳ್ತಾರೆ. ಒಂದು ವೇಳೆ ನೋಡಿ, ನಿಮ್ಮ ತಾಯಿಯ ಬಗ್ಗೆ ಒಬ್ಬನು ವ್ಯಭಿಚಾರಕ್ಕೆ ಬಯಸಿದರೆ ನೀವೇನು ಮಾಡ್ತೀರಿ? ಆಗ ಅವನು ತುಂಬ ರೋಷಪೂರ್ಣನಾಗ್ತಾನೆ. ನನ್ನ ತಾಯಿಯನ್ನು ಹೇಗೆ ನಾನು ಬಿಡುವುದಿಲ್ಲ ಹಾಗೆ ಅಂತ ಹೇಳ್ತಾನೆ. ಹಾಗೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ಒಂದು ವೇಳೆ ಅದು ನಿಮ್ಮ ಸಹೋದರಿ ಆಗಿದ್ದರೆ, ನಿಮ್ಮ ಸಹೋದರಿಯೊಂದಿಗೆ ವ್ಯಭಿಚಾರ ನಡೆಸಲಿಕ್ಕೆ ಒಬ್ಬನು ಬಯಸಿದರೆ ನೀವೇನು ಮಾಡ್ತೀರಿ? ಆಗ ಅವರು ಇನ್ನಷ್ಟು ಕೋಪಿಷ್ಠರಾಗ್ತಾರೆ. ಅದು ನಾನು ಎಂದಿಗೂ ಅವನು ಜೀವಂತ ಬಿಡಲಿಕ್ಕಿಲ್ಲ ಈ ರೀತಿ. ಒಂದು ವೇಳೆ ಅದೇ ರೀತಿ ನಿಮ್ಮ ಹೆಂಡತಿಯೊಂದಿಗೆ ಒಬ್ಬರನ್ನು ವ್ಯಭಿಚಾರಕ್ಕೆ ಬಯಸಿದರೆ ನೀವೇನು ಮಾಡ್ತೀರಿ? ಆಗ ಇನ್ನಷ್ಟು ಅವರು ರೋಷಾಗ್ತಾರೆ. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ವ್ಯಕ್ತಿಯೊಂದಿಗೆ ಹೇಳ್ತಾರೆ, ನೋಡು, ನೀನು ಯಾವ ವ್ಯಭಿಚಾರವನ್ನು ಬಯಸ್ತಾ ಇದೆಯೋ ಅದು ಒಂದೋ ಯಾರದೋ ತಾಯಿ, ಒಂದೋ ಯಾರದೋ ಸಹೋದರಿ, ಅಥವಾ ಒಂದೋ ಯಾರದೋ ಪತ್ನಿ ಆಗಿರ್ತಾರೆ ಅಂತ ಹೇಳಿದಾಗ ಅವರು ಆ ಕ್ಷಣದಲ್ಲಿ ಪರಿವರ್ತನೆಗೊಳ್ತಾರೆ. ಆ ಒಂದು ಮನೋಭಾವದಿಂದ ಅವರು ತಮ್ಮ ಮನಸ್ಸನ್ನು ಬದಲಾಯಿಸ್ತಾರೆ. ನಾನು ಜೀವಮಾನದಲ್ಲಿ ಇನ್ನೊಂದು ಹಾಗೆ ಮಾಡಲಾರದು. ಅಂದರೆ ಮನುಷ್ಯನ ಹೃದಯವನ್ನು ತಟ್ಟುವ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಸಂಸ್ಕರಿಸ್ತಾರೆ. ಅಂದರೆ ಕೇವಲ ಅವರೊಂದೇ ಪ್ರವಾದಿ ಅಂತ ಹೇಳಿದರೆ ಯಾವುದೇ ಒಂದು ಪೀಠದಲ್ಲಿ ಕುಳಿತು ಜನರು ಅವರ ಬಳಿ ಬಂದು ಉಪದೇಶ ಕೇಳುವಂಥದ್ದಲ್ಲ. ಬದಲಾಗಿ ಜನರ ಮಧ್ಯೆ ಅವರು ಜೀವಿಸಿಕೊಂಡು ಜನರ ಸಂದರ್ಭೋಚಿತವಾಗಿ ಎಲ್ಲೆಲ್ಲ ಸಮಸ್ಯೆ ಉದ್ಭವ ಆಗ್ತದೋ ಆ ಸಂದರ್ಭದಲ್ಲಿ ಸಂದರ್ಭೋಚಿತವಾಗಿ ಅವರಿಗೆ ಉಪದೇಶ ಕೊಟ್ಟು ಅವರನ್ನು ಪರಿವರ್ತನೆ ಮಾಡುವುದು. ಹಾಗೆಯೇ ಈಗಾಗಲೇ ಮೊಹಮ್ಮದ್ ಕುಂಜಿ ಅವರು ಹೇಳಿದರು, ದೇವ ವಿಶ್ವಾಸವನ್ನು ಅವರಲ್ಲಿ ಉಂಟು ಮಾಡಿದರು. ಆ ಮಹಿಳೆಯರ ಬಗ್ಗೆ ಎಂತಹ ಒಂದು ಈ ಜೀವಂತ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಹೂಳುವಂಥವ್ರು ಡಾಕ್ಟರ್ ಮುಬೀನ್ ಅವರು ಹೇಳಿದರು. ಅಂದಿನ ಕಾಲದಲ್ಲಿ ಇಂದಿನ ಹೇಗೆ ನಾವು ಭ್ರೂಣ ಹತ್ಯೆ ಅಂತ ಹೇಳ್ತೇವೆ, ಅಂದು ಕೂಡ ಜೀವಂತ ಹೆಣ್ಣು ಮಕ್ಕಳನ್ನು ಹೂಳಿಕೊಂಡು ಅವರು ಸಮಾಧಾನ ಪಡುವಂಥವ್ರು. ಅಲ್ಲಾಹನು ಪವಿತ್ರ ಕುರಾನ್ ಅವತೀರ್ಣಗೊಳಿಸುವ ಮೂಲಕ ಹೇಗೆ ಅಕೌಂಟಬಿಲಿಟಿ ಅಂತ ಹೇಳಲಾಯಿತು, ನಿಮ್ಮನ್ನು ವಿಚಾರಣೆ ನಡೆಸಲಾಗುವಂತೇಳಿ ಅಂತಹ ಸಂದರ್ಭದಲ್ಲಿ ಕೇಳಲಾಗುವುದು, ನೀವು ಹೆಣ್ಣು ಮಕ್ಕಳನ್ನು ಜೀವಂತ ಹೂಳಿ ಕೊಂದರೆ ವೈದಲ್ ಮೌದತ್ ಸುಯಿಲತ್ ಬಿ ಐ ದಂಬಿನ್ ಕೊತ್ತಿಲತ್, ಈ ಹೂಳಲ್ಪಟ್ಟಂತಹ ಹೆಣ್ಣು ಮಗಳೊಂದಿಗೆ ನಾಳೆ ಪರಲೋಕದಲ್ಲಿ ದೇವನು ಕೇಳ್ತಾನೆ, ಯಾವ ತಪ್ಪಿಗಾಗಿ ನಿನ್ನನ್ನು ಕೊಲ್ಲಲಾಯಿತು ಅಂತೇಳಿ. ಇಂತಹ ಒಂದು ಮಾತು ಅವರ ಹೃದಯಕ್ಕೆ ತಟ್ಟಿದಾಗ ಅವರು ಸಂಪೂರ್ಣ ಪರಿವರ್ತನೆಗೊಂಡು, ಅಂದರೆ ನಮ್ಮ ಏನು ನಾವು ಮಾಡ್ತಾ ಇದ್ದೇವೆ ಹೆಣ್ಣು ಮಕ್ಕಳನ್ನು ಜೀವಂತ ಕೊಲ್ಲುವಂಥದ್ದು, ಇದು ನಾಳೆ ದೇವನ ಮೇಲೆ ನಮಗೆ ಉತ್ತರಿಸಲಿಕ್ಕಿದೆ ಅಂತೆ. ಅದಕ್ಕೆ ಅವರು ಕೇಳಿದರು, ಒಂದು ವೇಳೆ ಇದು ಈ ತಪ್ಪು ಮಾಡಿದ್ದರೆ ಆ ಹೆಣ್ಣು ಮಕ್ಕಳೊಂದಿಗೆ ಏಕೆ ಕೇಳಲಾಗ್ತದೆ? ನಾವಲ್ಲವ ಅದು ತಪ್ಪು ಮಾಡಿದ್ರು. ಆಗ ಪ್ರವಾದಿಯವರು ಹೇಳ್ತಾರೆ, ಆ ಸಂದರ್ಭದಲ್ಲಿ ನಿಮ್ಮ ಮುಖ ನೋಡ್ಲಿಕ್ಕೆ ದೇವನು ಇಷ್ಟಪಡುವುದಿಲ್ಲ ಅಂತೆ. ಆ ಮಗುವಿನೊಂದಿಗೆ ಏಕೆ ಕೇಳಲಾಗ್ತದೆ ಅಂತ ಹೇಳಿದರೆ, ನೀವು ಈ ಕೆಲಸ ಮಾಡಿದ ಕಾರಣಕ್ಕಾಗಿ ದೇವರು ನಿಮ್ಮ ಮುಖವನ್ನು ನೋಡ್ಲಿಕ್ಕೆ ಇಷ್ಟಪಡುವುದಿಲ್ಲ, ಆದ್ದರಿಂದ ಆ ಮಗುವಿನೊಂದಿಗೆ ಕೇಳಲಾಗ್ತದೆ. ಈ ರೀತಿ ಅವರಲ್ಲಿ ಮನೆ ಪರಿವರ್ತನೆ ಮಾಡಿದರು. ಅಂತಹ ಉಪದೇಶಗಳು ಕೇವಲ ಉಪದೇಶಗಳು ಮಾತ್ರ ಅಲ್ಲ, ಜನರಲ್ಲಿ ದೇವನ ಮೇಲೆ ಅಚಂಚಲವಾದ ವಿಶ್ವಾಸ ಬೇಕು. ನಾಳೆ ದೇವನ ಮುಂದೆ ನನಗೆ ಹಾಜರಾಗಲಿಕ್ಕಿದೆ, ನನ್ನ ಜೀವನದ ಲೆಕ್ಕ ಸಮರ್ಪಿಸಲಿಕ್ಕಿದೆ ಎಂಬ ಪ್ರಜ್ಞೆ ಎಲ್ಲಿಯವರೆಗೆ ಬೆಳೆಯುವುದಿಲ್ಲವೋ ಅಲ್ಲಿಯವರೆಗೆ ಆ
ಜನರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರವಾದಿಯ ಈ ಶಿಕ್ಷಣ ಇದು ಸಾರ್ವಕಾಲಿಕವಾಗಿದೆ, ಎಲ್ಲ ಕಾಲದ ಸಮಸ್ಯೆಗಳಿಗೆ ಪರಿಹಾರ ಇದೆ ಎಂದು ನಮಗೆ ಇದರಿಂದ ತಿಳಿದು ಬರ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ನೇರ ಪ್ರಸಾರದ ಮಾತುಕತೆಯಲ್ಲಿ ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಮಾನವ ಕುಲದ ಶ್ರೇಷ್ಠ ಸುಧಾರಕ ಎನ್ನುವಂತಹ ಪ್ರವಾದಿಯವರ ಜೀವನ ಚರ್ಯೆಯನ್ನು ವಿವರಿಸುವಂತಹ ಮತ್ತು ಪ್ರಸ್ತುತ ಕಾಲಘಟ್ಟದಲ್ಲಿ ಅವರ ಬೋಧನೆಗಳು ಹೇಗೆ ಸಮಾಜಕ್ಕೆ ಅಗತ್ಯ, ಸಮಾಜವನ್ನು ಹೇಗೆ ಒಟ್ಟು ಮಾಡಬಹುದು, ಅವರ ಸಂದೇಶಗಳಿಂದ ಅವರು ಯಾವ ರೀತಿ ಬದುಕನ್ನು ಸುಧಾರಿಸಿದರು ಎನ್ನುವಂತಹ ಬಗ್ಗೆ ಮಾತುಕತೆಯಲ್ಲಿ ನಮ್ಮೊಂದಿಗೆ 3 ಮಂದಿ ಗಣ್ಯರು ಇದ್ದಾರೆ. ಜನಾಬ್ ಮೊಹಮ್ಮದ್ ಕುಂಜಿ ಅವರು, ಜನಾಬ್ ಸಯೀದ್ ಇಸ್ಮಾಯಿಲ್ ರವರು, ಹಾಗೆ ಪ್ರೊಫೆಸರ್ ಮೊಹಮ್ಮದ್ ಮುಬೀನ್ ರವರು ಈ ಬಗ್ಗೆ ನಮಗೆ ವಿವರಿಸ್ತಾ ಇದ್ದಾರೆ. ಈಗ ಮತ್ತೆ ಮೊಹಮ್ಮದ್ ಕುಂಜಿ ಅವರೊಂದಿಗೆ ಈ ನಾವು ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಅಷ್ಟರಲ್ಲಿ ಒಂದು ಸಣ್ಣ ಕರೆ ಇದೆ, ಆ ಕರೆ ಯಾರ್ದಂತ ಕೇಳಿಕೊಳ್ಳುವ. ಹಲೋ ಹಲೋ. ಪ್ರಥಮವಾಗಿ ಹೊಸಕುರಲ್ದಾಗಲೇ ಮಸ್ತ್ ಅಭಿನಂದನೆ, ಬಾರಿ ಸೊಗಸ ಕಾರ್ಯಕ್ರಮ. ಇರ್ನ ಅಭಿನಂದನೆಗೆ ಧನ್ಯವಾದಗಳು. ಪಲ್ಲೆ ಇರ್ನ ಪುದರೆಂಚಿನ ಒಂದು ಮಾತಾಡೋದಿಲ್ಲ. ಯಾನ ಶರೀಫ್ ಪಂಡದು ತೊಕ್ಕೊಟ್ಟು ಮಾತಾಡ್ನಿ. ಪಲ್ಲೆ ಮತ್ತ ಪ್ರಶ್ನೆ ಬಂದ ನಮ್ಮ ಪ್ರೊಫೆಸರ್ಗೆ ವಿಷಯ ಪಂಡಿತ ಪ್ರವಾದಿ ಮೊಹಮ್ಮದರ್ನ ಮಾತ ಶಿಕ್ಷಣ ಮಾತ ಮಾರ್ಗದರ್ಶನ ಉಂಡು ಪದೊಂದುಲ್ಲೇರಿ ಆಂಡ ಮೂಲು ಮಸ್ತ್ ಚಿಂತಕರಗಳು ಮಾತುಲ್ಲೇರಿ. ಅಂಬೇಡ್ಕರ್ ಚಿಂತನೆ ಉಂಟು, ಅವೆಲ್ಲ ಗಾಂಧಿ ಚಿಂತನೆ ಉಂಟು, ಬಸವಣ್ಣನ ತತ್ವ ಚಿಂತನೆ ಉಂಟು. ಅಪ್ಪ ಐಟ್ಲ ಮಾತೆರ್ಲ ಸಮಾಜಕ್ಕೆ ಪರಿಹಾರ ಉಂಟು ಮಾತೆರ್ಲ ಪಣ ಉಂಡುಲ್ಲೇರಿ. ಅಪ್ಪ ಇಂಕಲ ಅವಳ ಅಕ್ಕಲ ಚಿಂತನೆ ತೆಪ್ಪಲ್ಲಿ ಅರ್ಥ ಅಂದಿ ಅವು ಅದಕ್ಕೊಂಡೆ ಎಲ್ಲ ಒಂದು ಪ್ರಶ್ನೆ ಅದಕ್ಕೊಂಡು ಶಿಕ್ಷಣಗೂ ಮಾತೆರಲ್ಲ ಚಿಂತನೆ ಉಂಟು. ಆ ಚಿಂತನೆಯನ್ನು ಮಾತಾಡೋದು ನಮ್ಮ ಉಪಯೋಗ ಮನ್ಪೊಲಿ ಪನ್ಪುಣಂಚಿನ ಪ್ರಶ್ನೆ ಮೊಹಮ್ಮದ್ ಕುಂಜಿ ಆರು ಪ್ರೊಫೆಸರ್ ಆದವ್ರು PA ಕಾಲೇಜಿಗೆ 6ನೇ ಉತ್ತರ ಕೊಡ್ತೇನೆ. ಮೊಹಮ್ಮದ್ ಮುಬೇಡ್ರು ಉತ್ತರ ಕೊಡ್ತೇನೆ. ಪ್ರವಾದಿ ಮೊಹಮ್ಮದರು ಎಲ್ಲ ಕ್ಷೇತ್ರಕ್ಕೂ ಮಾರ್ಗದರ್ಶನ ನೀಡಿದಂತೆ ಶೈಕ್ಷಣಿಕ ಕ್ಷೇತ್ರಕ್ಕೂ ಕೂಡ ಬಹಳ ಉತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡಿದ್ದಾರೆ. 1450 ವರ್ಷಗಳ ಹಿಂದೆ ಮುಂಚೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಿಕ್ಷಣ ಪಡೆಯುವುದನ್ನು, ವಿದ್ಯಾಭ್ಯಾಸವನ್ನು ಪ್ರತಿಯೊಬ್ಬ ಸ್ತ್ರೀ ಪುರುಷನಿಗೂ ಕೂಡ ಕಡ್ಡಾಯಗೊಳಿಸಲಾಗಿದೆ. ಹೆತ್ತವರು ತಮ್ಮ ಮಕ್ಕಳಿಗೆ ನೀಡುವಂತಹ ಅತ್ಯುತ್ತಮ ಉಡುಗೊರೆ ಅಂತ ಹೇಳಿದ್ರೆ ಅದು ಉತ್ತಮ ಶಿಕ್ಷಣ ಮತ್ತು ಉತ್ತಮ ತರಬೇತಿಯಾಗಿದೆ ಅಂತ ಹೇಳಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸಿದ್ದಾರೆ. ಅದೇ ರೀತಿ ಈ ವಿದ್ಯಾಭ್ಯಾಸಕ್ಕೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆರಾಧನೆಯ ಮಹತ್ವವನ್ನು ನೀಡಿದ್ದಾರೆ. ಯಾವ ರೀತಿ ನಾವು ನಮಾಜ್ ಉಪವಾಸ ವ್ರತಕ್ಕೆ ಹೆಚ್ಚು ಮಹತ್ವವನ್ನು ನೀಡ್ತೇವೋ ಅಷ್ಟೇ ಮಹತ್ವವನ್ನು ಪ್ರವಾದಿ ಮೊಹಮ್ಮದರು ಶಿಕ್ಷಣಕ್ಕೂ ಕೂಡ ವಿದ್ಯಾಭ್ಯಾಸಕ್ಕೂ ಕೂಡ ನೀಡಿದ್ದಾರೆ. ಶೈಕ್ಷಣಿಕ ರಂಗ ಒಳ್ಳೆಯದಾಗಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಿಕ್ಷಣದ ಮೂಲಕ ಒಂದು ಉತ್ತಮ ಜನಾಂಗವನ್ನು ಅಲ್ಲಿ ಕಟ್ಟಿ ಬೆಳೆಸ್ತಾರೆ. ಬಹಳ ಅನಾಗರಿಕವಾದಂತಹ ಒಂದು ಜನಾಂಗವಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಿಕ್ಷಣದ ಮೂಲಕವಾಗಿದೆ ಅಲ್ಲಿ ಒಂದು ಸಚ್ಚರಿತವಾದಂತಹ ಒಂದು ಸುಭಿಕ್ಷೆಯ, ಒಂದು ಶಾಂತಿಯ, ಸೌಹಾರ್ದದ ವಾತಾವರಣ ಬೆಳೆದು ಬರ್ತಾ ಇದೆ. ಶಿಕ್ಷಣಕ್ಕೆ ಇಂದು ಎಲ್ಲ ಧರ್ಮಗಳು ಕೂಡ ಮಹತ್ವವನ್ನು ನೀಡ್ತಾ ಇದೆ. ಎಲ್ಲ ಚಿಂತನೆಗಳು, ಎಲ್ಲ ಸುಧಾರಕರು ಶಿಕ್ಷಣಕ್ಕೆ ಮಹತ್ವವನ್ನು ಕಲ್ಪಿಸ್ತಾ ಇದ್ದಾರೆ. ಹಿಂದಿಗಿಂತಲೂ ಈಗ ಶಿಕ್ಷಣದ ಬಗ್ಗೆ ಒಂದು ಜಾಗೃತಿ ಉಂಟಾಗಿದೆ. ಆದರೆ ಶೈಕ್ಷಣಿಕ ಕ್ಷೇತ್ರವನ್ನು ನಾವು ಸ್ವಲ್ಪ ಅವಲೋಕಿಸಿದಾಗ ಶೈಕ್ಷಣಿಕ ರಂಗದಲ್ಲಿ ಕಳಿತು ಬರುವಂತಹ ತಲೆಮಾರು ಇಲ್ಲಿ ಸಮಾಜದಲ್ಲಿ ಸಮಾಜಘಾತುಕ ಕೃತ್ಯಗಳಲ್ಲಿ ತೊಡಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯು ಕೂಡ ಒಂದು ಕಾರಣವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮೌಲ್ಯಾಧಾರಿತವಾದಂತಹ ಶಿಕ್ಷಣ ಲಭಿಸ್ತಾ ಇಲ್ಲ, ಮೌಲ್ಯಗಳು ಸಿಗ್ತಾ ಇಲ್ಲ. ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು ಶಿಕ್ಷಣದ ಮೂಲಕ ಮಕ್ಕಳಿಗೆ ದೊರೆಯಬೇಕು. ಇಂತಹ ಶಿಕ್ಷಣದ ಮೂಲಕ ಕಲಿತು ಹೊರಬಂದಂತಹ ಮಕ್ಕಳು ಮುಂದೆ ನಮ್ಮ ಭವಿಷ್ಯದ ಉತ್ತಮ ನಾಗರಿಕರಾಗಿ ಮಾರ್ಪಡಲಿಕ್ಕೆ ಸಾಧ್ಯ. ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರು ಮಾಡುವಂತಹ ಈ ಕೆಲಸ ಬಹಳ ಪಾವಿತ್ರ್ಯತೆಯಿಂದ ಕೂಡಿದಂತಹ ಕೆಲಸ. ಒಂದು ಹೊಸ ತಲೆಮಾರಿಗೆ ಅವರು ದಿಕ್ಕನ್ನು ತೋರಿಸ್ತಾ ಇದ್ದಾರೆ, ಒಂದು ಹೊಸ ತಲೆಮಾರನ್ನು ಅವರು ಬೆಳೆಸ್ತಾ ಇದ್ದಾರೆ. ಪ್ರವಾದಿ ಮೊಹಮ್ಮದರು ಅತ್ಯುತ್ತಮ ಶಿಕ್ಷಕರು. ಈ ಜಗತ್ತು ಕಂಡಂತಹ ಉತ್ತಮ ಶಿಕ್ಷಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ. ಅವರ ಜೀವನದ ಮೂಲಕ ನಮಗೆ ಶಿಕ್ಷಣಕ್ಕೂ ಕೂಡ ಉತ್ತಮವಾದಂತಹ ಮಾರ್ಗದರ್ಶನಗಳು ನಮಗೆ ಲಭಿಸ್ತದೆ. ಈಗ ಅಂಬೇಡ್ಕರ್ ಆಗಲಿ ಬೇರೆಯವರಾಗಲಿ ಅವರು ಕೂಡ ಶಿಕ್ಷಣದ ಬಗ್ಗೆ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅದೆಲ್ಲವೂ ಕೂಡ ಯಾವುದೆಲ್ಲ ಒಳಿತಿನ ಕೆಲಸಗಳಿದೆಯೋ ಅದನ್ನು ನಾವು ಪ್ರೋತ್ಸಾಹಿಸಬೇಕು. ಅದಕ್ಕೆ ಧರ್ಮ ಅಡ್ಡ ಬರುವುದಿಲ್ಲ. ಯಾರೆಲ್ಲ ಸುಧಾರಕರು, ಸಮಾಜ ಸುಧಾರಕರು, ಮಹಾಪುರುಷರುಗಳು ಒಳಿತಿನ ಕೆಲಸಗಳನ್ನು ಮಾಡ್ತಾರೋ ಆ ಒಳಿತಿನ ಕೆಲಸಗಳನ್ನು ನಾವು ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು, ಅದಕ್ಕೆ ನಾವು ಸಹಾಯ ಮಾಡಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾತೆ ಅದೇ ಆಗಿದೆ. ಯಾರು ಒಳಿತು ಮಾಡ್ತಾರೋ ನೀವು ಅವರಿಗೆ ಸಪೋರ್ಟ್
ಮಾಡಿರಿ ಅಂತ ಹೇಳಿ. ಶೈಕ್ಷಣಿಕ ರಂಗದಲ್ಲಿ ಯಾರೆಲ್ಲ ಸುಧಾರಕರು ಬಂದಿದ್ದಾರೋ ಆ ಎಲ್ಲ ಸುಧಾರಣೆಗಳನ್ನು ನಾವು ಒಪ್ಪುತ್ತೇವೆ. ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಈ ರಂಗದಲ್ಲಿ ಬಹಳ ಸೂಕ್ತವಾದಂತಹ ಸಮರ್ಪಕವಾದಂತಹ ಒಂದು ಮಾರ್ಗದರ್ಶನವನ್ನು ಕೂಡ ಅವರು ನೀಡಿದ್ದಾರೆ. ಸೊ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕಾಲದಲ್ಲಿ ಅವರು ಕಟ್ಟಿದಂತಹ ಮಸ್ಜಿದ್ ನಬವಿ ಎನ್ನುವಂತಹ ಆ ಮಸೀದಿ ಅದೊಂದು ವಿದ್ಯಾ ಕೇಂದ್ರವಾಗಿತ್ತು, ಅದೊಂದು ವಿಶ್ವವಿದ್ಯಾನಿಲಯವಾಗಿತ್ತು ಅಂದಿನ ಕಾಲದಲ್ಲಿ. ಅಲ್ಲಿ ಅವರು ತಮ್ಮ ಅನುಯಾಯಿಗಳಿಗೆ ಅಲ್ಲಿ ಶಿಕ್ಷಣವನ್ನು ನೀಡಿ ಒಂದು ಉತ್ತಮವಾದಂತಹ ಒಂದು ಗುಂಪನ್ನು ಅವರು ಕಟ್ಟಿ ಬೆಳೆಸ್ತಾರೆ. ಒಂದು ಪ್ರಶ್ನೆ ಇದೆ, ಕೇಳುವ ಯಾರದ್ದು ಪ್ರಶ್ನೆ ಅಂತ ಹೇಳಿ. ಹಲೋ ಹಲೋ, ಹೇಳಿ ನಿಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಉಳ್ಳಾಲದಿಂದ ಮಾತಾಡ್ತಾ ಇರೋದು, ಕೈರುನ್ನಿಸಾ ಅಂತ. ಎಲ್ಲಿಂದ? ಉಳ್ಳಾಲದಿಂದ. ಹೇಳಿ ನಿಮ್ಮ ಹೆಸರು? ಕೈರುನ್ನಿಸಾ. ನನ್ನ ಹೆಸರು ಕೈರುನ್ನಿಸಾ ಅಂತ. ಹೇಳಿ ಕೈರುನ್ನಿಸಾ ಅವರು, ಏನು ನಿಮ್ಮ ಪ್ರಶ್ನೆ? ನನ್ನ ಪ್ರಶ್ನೆ ಅಂದ್ರೆ, ಇದು ಮುಸ್ಲಿಂ ಸಮುದಾಯದಲ್ಲಿ ಜನ್ಮ ದಿನಾಚರಣೆ ಮಾಡಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಸಮುದಾಯದಲ್ಲಿ ನಮ್ಮದಲ್ಲಿ ಜನ್ಮ ದಿನಾಚರಣೆ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದೊಂದು ಕನ್ಫ್ಯೂಷನ್ ಆಗ್ತಾ ಉಂಟು. ಜನ್ಮ ದಿನಾಚರಣೆಯ ಬಗ್ಗೆ ನಿಮ್ಗೆ ಸಂಶಯ ಇದೆ, ಯಾರು ನಿಮ್ಗೆ ಉತ್ತರಿಸಬೇಕು ಹೇಳಿ? ಯಾರು ಉತ್ತರಿಸಬೇಕು? ಯಾರು ಉತ್ತರಿಸಿದ್ರು ಆಗ್ಬಹುದಲ್ವಾ? ಸೈಯದ್ ಇಸ್ಮಾಯಿಲ್ ಅವರು. ಸೈಯದ್ ಇಸ್ಮಾಯಿಲ್ ಅವರು ಉತ್ತರಿಸ್ತಾರೆ ನಿಮ್ಮ ಪ್ರಶ್ನೆಗಳಿಗೆ. ವಂದನೆಗಳು ಕೈರುನ್ನಿಸಾ ಅವರೇ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನದಲ್ಲಿ ಅತ್ಯುತ್ತಮ ಮಾದರಿ ಇದೆ ಅಂತ ಹೇಳಿ ಪವಿತ್ರ ಪುರಾಣ. ಲಕದ್ ಕಾನ ಲಕುಂ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನ ಲಿಮನ್ ಕಾನ ಯರ್ಜುಲ್ಲಾಹ ವಲ್ ಯೌಮಲ್ ಆಖಿರ್ ವ ذಕರಲ್ಲಾಹ ಕಸೀರ್. ನಿಮಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನದಲ್ಲಿ ಅತ್ಯುತ್ತಮ ಮಾದರಿ ಇದೆ ಎಂದು ಹೇಳುವ ಮೂಲಕ ಯಾರಿಗೆ ಇದೆ? ಯಾರಿಗೆ ನಾಳೆ ದೇವನ ಬಳಿ ಹೋಗಿ ಹಾಜರಾಗಲಿಕ್ಕಿದೆ, ಅವನ ಮುಂದೆ ನಿಲ್ಲಲಿಕ್ಕಿದೆ ಎಂಬ ಆ ಭಯ ಯಾರಲ್ಲಿದೆಯೋ ಅವರಿಗೆ ಮಾದರಿ ಇದೆ. ದೇವನನ್ನು ಹೆಚ್ಚು ಸ್ಮರಿಸುವವರಿಗೆ ಅವರ ಜೀವನದಲ್ಲಿ ಮಾದರಿ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನ್ಮ ದಿನಾಚರಣೆಯನ್ನು ಆಚರಿಸಿ ತೋರಿಸಿದ್ದಾರೆ, ತೋರಿಸಿಲ್ಲ ಅಂತಲ್ಲ. ಮತ್ತು ಹೇಗೆ ಆಚರಿಸಿದ್ದಾರೆ? ಅವರು ಉಪವಾಸ ಆಚರಿಸುವ ಮೂಲಕ, ವೈಯಕ್ತಿಕ ಐಚ್ಛಿಕ ಉಪವಾಸ ಆಚರಿಸುವ ಮೂಲಕ ತಮ್ಮ ಜನ್ಮದಿನವನ್ನು ದೇವನನ್ನು ಹೆಚ್ಚು ಸ್ತುತಿಸುವ ಮೂಲಕ, ಅಂದರೆ ಉಪವಾಸದ ಮೂಲಕ ಅವರು ಆಚರಿಸಿದ್ದಾರಂತೆ. ಏಕೆ ಅಂತ ಹೇಳಿದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕಡೆ ಹೇಳ್ತಾರೆ, ನನಗೆ ಪ್ರವಾದಿತ್ವ ಲಭಿಸಿದ್ದು ಸೋಮವಾರ, ನಾನು ಮಕ್ಕಾದಿಂದ ಮದೀನಕ್ಕೆ ವಲಸೆ ಹೋದದ್ದು ಸೋಮವಾರ, ಮತ್ತು ನನ್ನ ಜನ್ಮದಿನ ಸೋಮವಾರ, ಆದ್ದರಿಂದ ನಾನು ಉಪವಾಸ ಆಚರಿಸ್ತೇನೆ. ಮತ್ತೊಂದು ವಚನದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಪ್ರತಿ ಸೋಮವಾರ ಮತ್ತು ಗುರುವಾರ ದೇವರ ಮುಂದೆ ನಮ್ಮ ಕರ್ಮಗಳು ಸಮರ್ಪಿಸಲ್ಪಡುತ್ತದೆ. ಆದ್ದರಿಂದ ದೇವನ ಬಳಿ ಸಮರ್ಪಿಸಲಿರುವಂತಹ ಆ ಕರ್ಮ ಏನಿದೆ ಜನ್ಮದಿನಾಚರಣೆ, ಅದು ದೇವನ ಮುಂದೆ ಅತ್ಯುತ್ತಮ ಕರ್ಮವಾಗಿ ಮಾರ್ಪಡಬೇಕು ಎಂಬ ಕಾರಣಕ್ಕೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನ್ಮದಿನಾಚರಣೆಯನ್ನು ಉಪವಾಸ ಆಚರಿಸುವ ಮೂಲಕ ಈ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಮತ್ತು ಅದು ಎಲ್ಲರೂ ಅವರ ಪರವಾಗಿ ಆಚರಿಸುವಂತದಲ್ಲ. ಜನ್ಮದಿನಾಚರಣೆ ಎಂಬುದು ಒಬ್ಬ ವ್ಯಕ್ತಿ ತಾನು ಜೀವಂತ ಇರುವಾಗ ದೇವನನ್ನು ಹೆಚ್ಚು ಸ್ಮರಿಸುವ ಮೂಲಕ ಅದು ಆಚರಿಸಬೇಕು ಎಂಬುದಾಗಿದೆ. ಉಪವಾಸ ಒಂದು ಆರಾಧನಾ ಕರ್ಮವಾಗಿದೆ. ಆ ಕರ್ಮದ ಮೂಲಕ ಅವರು ತಮ್ಮ ದೇವನನ್ನು ಹೆಚ್ಚು ಸ್ಮರಿಸುವ ಮೂಲಕ ಆ ಆಚರಣೆಯನ್ನು ಮಾಡಿದ್ದಾರೆ. ಅಂದರೆ ಅವರ ಜೀವಂತ ಕಾಲದಲ್ಲಿ, ಅದು ಅವರ ಜೀವಂತ ಕಾಲಕ್ಕೆ ಸೀಮಿತ ಜನ್ಮದಿನಾಚರಣೆ. ಅದರ ನಮಗೆ ಏನು ಮಾದರಿ ಇದೆ ಅಂತ ಹೇಳಿದರೆ, ಪ್ರತಿಯೊಬ್ಬ ಮನುಷ್ಯ ಜನ್ಮದಿನಾಚರಣೆ ಆಚರಿಸಬೇಕು. ಅವನು ತನ್ನ ದೇವನಿಗೆ ಹೆಚ್ಚು ಕೃತಜ್ಞತೆ ಸಲ್ಲಿಸುವ ಮೂಲಕ ಅವನ ಜೀವಮಾನದಲ್ಲಿ ಅವನು ಜೀವಂತ ಇರುವವರೆಗೆ ಆಚರಿಸಬೇಕು ಎಂಬ ಪಾಠ ಅವರ ಈ ವಚನದಲ್ಲಿ ನಮಗೆ ಲಭ್ಯವಾಗುತ್ತದೆ. ಪ್ರವಾದಿಯ ಮರಣದ ನಂತರ ಅವರ ಮಕ್ಕಳಾಗಲಿ, ಅವರ ಸಂಬಂಧಿಕರಾಗಲಿ, ಅವರ ಅನುಯಾಯಿಗಳಾಗಲಿ ಜನ್ಮದಿನಾಚರಣೆಯನ್ನು ಮಾಡಿಲ್ಲ. ಇದು ನಮಗೆ ಅವರ ಜೀವನದಲ್ಲಿ ಸಿಗುವಂತಹ ಪಾಠ. ಬಹಳ ಒಳ್ಳೆಯ ರೀತಿಯಾಗಿ ಕೈರುನ್ನಿಸಾ ಅವರ ಸಂಶಯದ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಸೈಯದ್ ಇಸ್ಮಾಯಿಲ್ ಅವರು. ಈಗ ಇದೇ ಪ್ರಶ್ನೆಯೊಟ್ಟಿಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಬಹಳ ಮಹತ್ವವನ್ನು ಕೊಡಬೇಕು ಎನ್ನುವಂತಹದ್ದು ಇಸ್ಲಾಂ ಧರ್ಮದಲ್ಲಿ ವಿಶೇಷವಾಗಿ ಪ್ರವಾದಿಯವರು ಬೋಧಿಸಿದ್ದಾರೆ ಎನ್ನುವಂತಹ ವಿಷಯವನ್ನು ನಾವು ಕೇಳ್ತೇವೆ. ಒಂದು ಕಡೆಯಲ್ಲಿ ಅವರ ಬಗ್ಗೆ ಹೀಗೆ ಹೇಳ್ತಾರೆ, ತಂದೆಗಿಂತ ತಾಯಿಗೆ 3 ಪಟ್ಟು ಹೆಚ್ಚಿನ ಸ್ಥಾನವನ್ನು ನೀಡಬೇಕಂದ್ರೆ ಗೌರವವನ್ನು ತಾಯಿಗೆ ನೀಡಬೇಕು, ಅರ್ಥಾತ್ ಮಾತ್ರ ಗೌರವವನ್ನು ನೀಡಬೇಕು. ಮಾತೆಯ ಪದತಲದಲ್ಲಿ ಸ್ವರ್ಗ ಇದೆ ಅಂತ ಹೇಳಿ ಪ್ರವಾದಿಯವರು ಹೇಳ್ತಾರೆ ಎನ್ನುವಂತಹ ವಿಷಯ ಇದೆ. ಅಂತಹ ಒಂದು ಸ್ಥಾನಮಾನವನ್ನು ಅವರು ಮಹಿಳೆಗೆ ಕೊಟ್ಟಿದ್ದಾರೆ, ಶಿಕ್ಷಣಕ್ಕೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮೊಹಮ್ಮದ್ ಕುಂಜಿ ಅವರು ಮತ್ತಷ್ಟು ವಿವರಣೆ ನೀಡಬೇಕು. ನೋಡಿ, ಪ್ರವಾದಿಯವರಂದರೆ ಒಬ್ಬ ಧರ್ಮೋಪದೇಶಕ ಅಲ್ಲ, ಕೆಲವು ಉಪದೇಶಗಳನ್ನೆಲ್ಲ ಮಾಡಿದ ಒಬ್ಬ ಧರ್ಮ ಉಪದೇಶಕ ಮಾತ್ರ ಅಲ್ಲ. ಪ್ರವಾದಿಯವರು ಒಬ್ಬ ಹೋರಾಟಗಾರ, ಪ್ರವಾದಿಯವರು ಒಬ್ಬ ಆಡಳಿತಗಾರ, ಪ್ರವಾದಿಯೊಬ್ಬರು ಒಬ್ಬ ಸೇನಾ ನಾಯಕ,
ಪ್ರವಾದಿಯವರಿಗೆ ಕುಟುಂಬ ಇತ್ತು, ಪ್ರವಾದಿಯವರಿಗೆ ಮಕ್ಕಳಿದ್ದರು, ಪ್ರವಾದಿಯವರು ಒಬ್ಬೊಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ಹೀಗೆ ಪ್ರವಾದಿ ಮೊಹಮ್ಮದರು ತತ್ವಗಳನ್ನು ಈ ಜಗತ್ತಿಗೆ ಕಲಿಸಿಕೊಟ್ಟದ್ದಲ್ಲ, ಬಹಳ ಮೂಲಭೂತವಾಗಿ ನಮಗೆ ಅದು ಗೊತ್ತಿರಬೇಕು. ಸಮಾಜದ ಬದಲಾವಣೆಯ ಬಗ್ಗೆ ಎಲ್ಲ ನಾವು ಮಾತಾಡುವಾಗ ಅವರು ಉಪದೇಶಿಸಿದ್ರು ಅಲ್ಲಿಗೆ ಸೀಮಿತ ಅಲ್ಲ. ಪ್ರವಾದಿಯವರು ಒಂದು ಸಮಾಜ ನಿರ್ಮಿಸ್ತಾರೆ ಮತ್ತು ಪ್ರವಾದಿಯವರು ಆ ಸಮಾಜದ ಜನರ ಪೈಕಿ ಒಬ್ಬರಾಗಿದ್ದರು. ನೋಡಿ, ಅಲ್ಲಿ ಜನರೆಲ್ಲ ಹಸಿವಿನಿಂದ ಇದ್ದಾರೆ, ಪ್ರವಾದಿಯವರು ಸುಭಿಕ್ಷವಾಗಿದ್ದಾರೆ, ಹಾಗಲ್ಲ. ಆ ಸಮಾಜದಲ್ಲಿ ಹಸಿವು ಸಹಿಸುವವರ ಪೈಕಿ ಪ್ರಥಮ ಹೆಸರು ಪ್ರವಾದಿ ಮೊಹಮ್ಮದರದ್ದು. ಹಸಿವು ಯಾರೆಲ್ಲ ಸಹಿಸ್ತಾ ಇದ್ದಾರೆ ಆ ಪಟ್ಟಿಯಲ್ಲಿ ಪ್ರಥಮ ಹೆಸರು ಮೊಹಮ್ಮದರದ್ದು. ಅಂದ್ರೆ ಅನುಯಾಯಿಗಳು ಕಷ್ಟಪಡುವುದು, ನಾಯಕ ಹೀಗೆ ಮೇಲೆ ಸುಭಿಕ್ಷೆಯಿಂದ ಬದುಕುವುದು, ಆ ಚಿತ್ರಣ ಪ್ರವಾದಿಯವರಲ್ಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯ. ನೋಡಿ, ಒಂದನೆಯದಾಗಿ ಪ್ರವಾದಿಯವರು ಮಾಡಿದ ಕೆಲಸ, ಜನರನ್ನು ವೈಯಕ್ತಿಕವಾಗಿ ಅವರು ಸುಧಾರಣೆ ಮಾಡ್ತಾರೆ. ಎಲ್ಲಿಯ ತನಕ ಒಳ್ಳೆಯ ವ್ಯಕ್ತಿಗಳು ಸಮಾಜದಲ್ಲಿ ಇರುವುದಿಲ್ಲ ಅಲ್ಲಿಯ ತನಕ ಸಮಾಜ ಸುಧಾರಣೆ ಆಗುವುದಿಲ್ಲ. ನೀವೇನು ಹೇಳಿ, ಯಾವ ತತ್ವ ಜಗತ್ತಿಗೆ ಹೇಳಿಕೊಟ್ರು, ವ್ಯಕ್ತಿಗಳು ಸುಧಾರಣೆ ಆಗಬೇಕು. ಪ್ರವಾದಿಯವರು ಮಾಡಿದ ಒಂದನೆಯ ಕೆಲಸ ವ್ಯಕ್ತಿಗಳನ್ನು ಸುಧಾರಣೆ ಮಾಡುವ ಕೆಲಸ ಮಾಡಿತು, ವ್ಯಕ್ತಿಗಳನ್ನು ತರಬೇತುಗೊಳಿಸುವ ಕೆಲಸ ಮಾಡಿತು. ಸಮಾಜ ಅಂತ ಹೇಳಿದ್ರೆ ವ್ಯಕ್ತಿಗಳ ಸಮುಚ್ಚಯ. ಹೌದು, ಅದರಿಂದಲೇ ವ್ಯಕ್ತಿಗಳು ಒಳ್ಳೆಯವರಾಗಿರ್ಬೇಕು ಸರ್. ಎರಡನೇದಾಗಿ ಅವರು ಒಂದು ಸಿಸ್ಟಮ್ ಸ್ಥಾಪಿಸ್ತಾರೆ. ಆ ಸಿಸ್ಟಮ್ ಹೇಗೆಂದ್ರೆ, ಈಗ ನಮ್ಮ ಸಮಸ್ಯೆ ನೋಡಿ, ನಾವು ಅಶ್ಲೀಲತೆಗೆ ಬೇಕಾದ ಎಲ್ಲ ದ್ವಾರಗಳನ್ನು ತೆರೆದಿಟ್ಟಿದ್ದೇವೆ. ಕಲೆಯ ಹೆಸರಲ್ಲಿ, ಸಾಹಿತ್ಯದ ಹೆಸರಲ್ಲಿ, ಟೂರಿಸಂನ ಹೆಸರಲ್ಲಿ, ಸ್ವಾತಂತ್ರ್ಯದ ಹೆಸರಲ್ಲಿ ನಾವು ಅಶ್ಲೀಲತೆಗೆ ಬೇಕಾದ, ಮನುಷ್ಯನನ್ನು ಉದ್ರೇಕಗೊಳಿಸಲು ಬೇಕಾದ ಎಲ್ಲ ಸಿಸ್ಟಮ್ ತೆರೆದಿಟ್ಟಿದ್ದೇವೆ. ಇದನ್ನೆಲ್ಲ ತೆರೆದಿಟ್ಟು ಇಲ್ಲಿ ಅತ್ಯಾಚಾರ ನಡೆಯುತ್ತದೆ ಅಂತ ಹೇಳಿದ್ದು ದೊಡ್ಡ ಬೂಟಾಟಿಕೆ ಅದು. ನೋಡಿ, ಏನ್ ಮಾಡ್ಬೇಕಂದ್ರೆ, ಸೊಸೈಟಿಯಲ್ಲಿ ಆಸ್ಪದ ಇರಬಾರ್ದು ಇದಕ್ಕೆಲ್ಲ. ಸೊಸೈಟಿ ಬಹಳ ಗಂಭೀರವಾಗಿರಬೇಕು, ಸೊಸೈಟಿಗೆ ಬಹಳ ಸ್ಟ್ಯಾಂಡರ್ಡ್ ಇರಬೇಕು, ಸೊಸೈಟಿಯಲ್ಲಿ ಅನೈತಿಕತೆಗೆ ಆಹ್ವಾನ ಇರಬಾರ್ದು, ಪ್ರೋತ್ಸಾಹ ಇರಬಾರ್ದು. ಪ್ರವಾದಿಯವರು ನೋಡಿ ಆ ಸಮಾಜ ಕಟ್ತಾರೆ. ಅಲ್ಲಿ ಅನೈತಿಕತೆ, ಅಶ್ಲೀಲತೆಗೆ ಆಸ್ಪದವೇ ಇಲ್ಲದ ಒಂದು ಸ್ಟ್ಯಾಂಡರ್ಡ್ ಸೊಸೈಟಿ, ಒಂದು ಬಲಿಷ್ಠವಾದ ಸೊಸೈಟಿ ಮತ್ತು ಬಹಳ ಹೊಣೆಗಾರಿಕೆ ಇರುವವರೊಂದು ಸೊಸೈಟಿಯನ್ನು ಪ್ರವಾದಿಯವರು ಅಲ್ಲಿ ಕಟ್ಟಿ ಬೆಳೆಸ್ತಾರೆ. ಮೂರನೆಯದಾಗಿ ಪ್ರವಾದಿಯವರು ಮಾಡಿದ ಕೆಲಸ, ಸಮಾಜದ ಉನ್ನತ ವರ್ಗದ ಬಗ್ಗೆ ಪ್ರವಾದಿಯವರು ಬಹಳ ಕಟ್ಟುನಿಟ್ಟಾಗಿ ಅವರ ಬಗ್ಗೆ ಗಮನ ಕೊಡ್ತಾರೆ. ಯಾಕೆಂದ್ರೆ ಉನ್ನತ ಮಟ್ಟದಲ್ಲಿರುವ ಸಂಸ್ಕಾರ, ಕಲ್ಚರ್ ಯಾವುದಿದೆ ಅದು ತಳಮಟ್ಟವನ್ನು ಸ್ಪರ್ಶಿಸ್ತದೆ. ದೊಡ್ಡವರು ಸರಿಯಾದರೆ ಸಣ್ಣವರು, ಸಮಾಜದ ತಳಮಟ್ಟದವರು ಖಂಡಿತ ಸುಧಾರಣೆ ಆಗ್ತಾರೆ. ಆಡಳಿತಗಾರ ಒಳ್ಳೆಯವನಾದರೆ ಪ್ರಜೆಗಳು ಖಂಡಿತ ಒಳ್ಳೆಯವರಾಗಿರ್ತಾರೆ. ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಮಾತಿದೆ, ತಾಯಿಯಂತೆ ಮಗಳು, ತಂದೆ ಅಂತ ಮಗ ಹೇಳಿ. ಬಹಳ ಸತ್ಯ ಅದು. ತಂದೆ ಏನು ಮಾಡ್ತಾನೆ ಅದನ್ನೇ ಮಗ ಮಾಡ್ತಾನೆ. ನೋಡಿ, ಇಲ್ಲಿನ ಈ ಸಮಾಜದ ಸೊಸೈಟಿ ಏನಂದ್ರೆ, ಜನಸಾಮಾನ್ಯರಿಗೆ ಗೊತ್ತಿದೆ ನಮ್ಮ ಲೀಡರ್ಸ್ಗಳು ಯಾರು ಸರಿ ಇಲ್ಲ, ಆಡಳಿತಗಾರರು ಸರಿ ಇಲ್ಲ, ಧಾರ್ಮಿಕ ಗುರುಗಳು ಸರಿ ಇಲ್ಲ, ನನ್ನ ಅಪ್ಪನೇ ಸರಿ ಇಲ್ಲ ಅಂತ ಮಕ್ಕಳಿಗೆ ಗೊತ್ತಿದೆ. ನೋಡಿ, ಈ ಸಮಾಜದ ಅತ್ಯಂತ ದೊಡ್ಡ ಕೆಡುಕು, ಉನ್ನತ ವರ್ಗದಲ್ಲಿ ಕೆಡುಕು ವ್ಯಾಪಕವಾಗುವಾಗ ತಳಮಟ್ಟ ಬಹಳ ಬಹಳ ಕೆಟ್ಟು ಹೋಗ್ತದೆ. ಆದ್ದರಿಂದ ಪ್ರವಾದಿಯವರು ಅತ್ಯಂತ ಹೆಚ್ಚು ಗಮನ ಕೊಟ್ಟ ಕೆಲಸ, ಉನ್ನತ ವರ್ಗವನ್ನು ಹೆಚ್ಚು ಕಠಿಣವಾಗಿ ಅವರನ್ನು ಮಾಡ್ತಾರೆ, ತರಬೇತುಗೊಳಿಸುವ ಕೆಲಸ ಮಾಡಿದ್ರು. ಇದೆಲ್ಲದ ಇರುವುದರ ಜೊತೆಗೆ ಈ ಸೊಸೈಟಿಯಲ್ಲಿ ತಪ್ಪು ನಡೆದರೆ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸ್ತಾರೆ. ಅವರೊಬ್ಬ ಆಡಳಿತಗಾರ, ಅವರು ನಾನು ಹೇಳಿದಾಗ ಕೇವಲ ಧರ್ಮೋಪದೇಶ ಕಾಲ, ಒಂದು ಸಾಮ್ರಾಜ್ಯ ಹೇಗಿರಬೇಕು ಅಂತ ಕಲಿಸಿ. ಅದರಿಂದಲೇ ಗಾಂಧೀಜಿ ನೋಡಿ ಹೇಳಿದ್ರು ಭಾರತಕ್ಕೆ ಉಮರುಲ್ ಫಾರೂಕ್ ಆಡಳಿತ ಬರಬೇಕು ಅಂತ ಹೇಳಿದ್ರು. ಅದರ ಅರ್ಥ ಏನು? ಅರ್ಥ ಯಾವುದೋ ಒಬ್ಬ ಮೌಲಾನ ಬಂದು ಮುಖ್ಯಮಂತ್ರಿಯ ಪಟ್ಟದಲ್ಲಿ ಕೂತ್ಕೊಳ್ಬೇಕು ಅಂತ ಅಲ್ಲ, ಅಥವಾ ಯಾವುದೋ ಮೌಲಾನ ಬಂದು ಪ್ರಧಾನಮಂತ್ರಿಯ ಪಟ್ಟದಲ್ಲಿ ಕೂತ್ಕೊಳ್ಬೇಕು ಅಂತ ಅಲ್ಲ. ಅವರಂತೆ ಆಡಳಿತ ಹೇಗಿತ್ತು, ಎಷ್ಟು ಶಿಸ್ತುಬದ್ಧವಾದ ಆಡಳಿತ, ಎಷ್ಟು ನೈತಿಕತೆಯಿಂದ ಕೂಡಿದ ಆಡಳಿತ, ಎಷ್ಟು ಹೊಣೆಗಾರಿಕೆಯ ಪ್ರಜ್ಞೆಯಿಂದ ಕೂಡಿದ ಆಡಳಿತ, ಎಷ್ಟು ದೇವ ಭಯ ಇದ್ದ ಸಚ್ಚಾರಿತ್ರ್ಯ ಇದ್ದ ಆಡಳಿತಗಾರರು, ಆ ಆಡಳಿತ ಬರಬೇಕು ಅಂತ ಗಾಂಧೀಜಿಯವರು ಹೇಳಿದ್ರು. ಅಂದ್ರೆ ಅದು ಪ್ರವಾದಿಯವರು ಕಲಿಸಿಕೊಟ್ಟದ್ದು, ಉಮರ್ ಹೊಸದಾಗಿ ಕಂಡು ಹುಡುಕಂತಲ್ಲ, ಅದು ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಆಡಳಿತ ವ್ಯವಸ್ಥೆ. ಹಾಗೆ ಒಂದು ಸಮಾಜವನ್ನು ಸುಧಾರಿಸಿದ ಮೇಲೆ ಮತ್ತೆ ಕೂಡ ಅಲ್ಲಿ ತಪ್ಪುಗಳಾಗುವುದಾದರೆ ಕಠಿಣ ಶಿಕ್ಷೆ ಅವರಿಗೆ ಇರಲೇಬೇಕು. ಇದೆಲ್ಲದರ ಮೂಲ ಏನೆಂದರೆ ಪ್ರಥಮವಾಗಿ ನಡೆಯುವುದು ವ್ಯಕ್ತಿಯ ಸುಧಾರಣೆ. ಹೀಗೆ ಎಲ್ಲ ನಿಟ್ಟಿನಲ್ಲೂ ಪ್ರವಾದಿಯವರು ಉಪದೇಶ ಮಾತ್ರ ಈ ಜಗತ್ತಿಗೆ ಕೊಟ್ಟದ್ದಲ್ಲ, ಪ್ರಾಯೋಗಿಕವಾಗಿ ಒಂದು ಸಮಾಜವನ್ನು ಹೇಗೆ ಸುಧಾರಿಸಬಹುದು ಮತ್ತು ಲೋಕಾಂತ್ಯದ ತನಕ ಆ ಸುಧಾರಣೆಯ ಮಾರ್ಗಗಳು ಖಂಡಿತವಾಗಿಯೂ ಅದು ಮಾದರಿಯಾಗಿದೆ ಮತ್ತು ಆ ಮಾದರಿಯಿಂದ ಇವತ್ತಿಗೂ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಮತ್ತೊಂದು ಪ್ರಶ್ನೆ ಇದೆ, ನೋಡಿಕೊಳ್ಳುವ. ಹಲೋ 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 ಹಲೋ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಿಮ್ಮ ಹೆಸರು ಹೇಳಿ. ತಲಪಾಡಿಯಿಂದ ಮಾತಾಡ್ತಾ ಇದ್ದೇನೆ. ಹೆಸರು? ತಲಪಾಡಿಯಿಂದ. ತಲಪಾಡಿಯಿಂದ. ಯಾರು ಮಾತಾಡೋದು ಹೇಳಿ? ಮೊಹಮ್ಮದ್ ಹನೀಫ್. ಯಾರು?
ಹನೀಫ್. ಮೊಹಮ್ಮದ್ ಹನೀಫ್ ಅವರೇ, ಹೇಳಿ ನಿಮ್ಮ ಪ್ರಶ್ನೆ ಏನು? ನಮ್ಮ ಈಗ ಭಾರತ ದೇಶ, ನಮ್ಮ ದೇಶದಲ್ಲಿ ನಡೆಯುವಂತಹ ಹಲವಾರು ಕೆಡುಕುಗಳ ಬಗ್ಗೆ ಪ್ರವಾದಿ ಅವರ ಇದು ಸಲಹೆ ಏನು, ಅದರ ಬಗ್ಗೆ ಪ್ರವಾದಿ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರವಾದಿಯವರ ಯಾವ ಬಗ್ಗೆ ಹೇಳಿ? ಕೆಡುಕುಗಳ ಬಗ್ಗೆ. ಕೆಡುಕುಗಳ ಬಗ್ಗೆ ಪ್ರವಾದಿಯವರು ಸಾಧಿಸಿದ ವಿಜಯ ಹೇಳಿ. ಹೌದು. ವಂದನೆಗಳು ಹನೀಫ್ ರವರೇ, ನಿಮ್ಮ ಪ್ರಶ್ನೆಗೆ ಈಗ ಉತ್ತರಿಸ್ತಾರೆ. ಉತ್ತರ ಬಂತಲ್ಲ ಪ್ರಶ್ನೆ? ಈ ಪ್ರಶ್ನೆಗೆ ಈಗಾಗಲೇ ಉತ್ತರ ಕೊಟ್ಟಾಗಿದೆ. ಈಗಾಗಲೇ 2-3 ಸಲ ಉತ್ತರಿಸಲ್ಪಟ್ಟ ಪ್ರಶ್ನೆ ಇದು. ನನಗೆ ಇನ್ನೊಂದು ಅಭಿಪ್ರಾಯ ಹೇಳಲಿಕ್ಕೆ ಇರುವುದು, ಆಗ ಯಾರೋ ಗಾಂಧೀಜಿ, ಬುದ್ಧ ಇವರ ಚಿಂತನೆಗಳ ಬಗ್ಗೆ ಎಲ್ಲ, ಅಂಬೇಡ್ಕರ್ ಅವರು, ಬಸವಣ್ಣನವರು, ಈ ಸಮಾಜದಲ್ಲಿ ಎಲ್ಲರ ಚಿಂತನೆಗಳು ಜನರಿಗೆ ತಲುಪಲೇಬೇಕು, ಖಂಡಿತ ತಲುಪಬೇಕು. ಅದರಲ್ಲಿ ಯಾರ ಚಿಂತನೆಗಳು ಯಾರಿಗೂ ಸೀಮಿತ ಆಗಬಾರದು. ಎಲ್ಲರ ಚಿಂತನೆಗಳು ಎಲ್ಲರನ್ನು ತಲುಪಬೇಕು, ಎಲ್ಲ ಚಿಂತನೆಗಳ ಬಗ್ಗೆ ಚರ್ಚೆ ನಡೀಬೇಕು. ಇಲ್ಲಿ ಪ್ರವಾದಿಯವರ ಚಿಂತನೆಗಳ ಬಗ್ಗೆ ಒಂದು ವಿಶೇಷತೆ ಏನೆಂದರೆ, ನೀವು ಯಾವ ಮಹಾಪುರುಷರ ಚಿಂತನೆಗಳನ್ನು ಅಧ್ಯಯನ ನಡೆಸಿದ್ರು ಇಡೀ ಸಮಗ್ರ ಬದುಕಿಗೆ ಅಲ್ಲಿ ಮಾರ್ಗದರ್ಶನ ಇದೆ ಅಂತ ಕಂಡುಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಪ್ರವಾದಿಯವರನ್ನು ನೀವು ಸ್ಟಡಿ ಮಾಡಿ ಮಾನವನ ಬದುಕಿನ ಯಾವುದೆಲ್ಲ ಕ್ಷೇತ್ರ ಇದೆ, ವ್ಯಾಪಾರ ಇರಬಹುದು, ಆಡಳಿತ ಇರಬಹುದು, ಒಬ್ಬ ಕುಟುಂಬ, ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ, ಎಲ್ಲದರಲ್ಲೂ ಮಾರ್ಗದರ್ಶನ ತೋರಿದಂತಹ ಒಬ್ಬ ವ್ಯಕ್ತಿ ಇದ್ದರೆ ಅದು ಪ್ರವಾದಿ ಮೊಹಮ್ಮದ್. ಬೇರೆ ಯಾವುದೆಲ್ಲ ಮಹಾಪುರುಷರು ಕೆಲವು ಕ್ಷೇತ್ರಗಳಿಗೆ ಅವ್ರಿಗೆ ಮಾರ್ಗದರ್ಶನ ಖಂಡಿತ ಮಾಡಿದ್ದಾರೆ, ಆದರೆ ಯಾವುದೇ ಮಹಾಪುರುಷರ ಬದುಕಿನ ಎಲ್ಲ ಕ್ಷೇತ್ರಗಳಿಗೂ ಅಲ್ಲಿ ಮಾರ್ಗದರ್ಶನ ನೀವು ಹುಡುಕಲಿಕ್ಕೆ ಹೊರಟ್ರೆ, ಕೆಲವರ ಬದುಕಿನಲ್ಲಿ ವ್ಯಾಪಾರಿಗಳಿಗೆ ಯಾವುದೇ ಮಾರ್ಗದರ್ಶನ ಸಿಗಲಿಕ್ಕಿಲ್ಲ, ಕೆಲವರ ಬದುಕಿನಲ್ಲಿ ಲೌಕಿಕ ಜೀವನಕ್ಕೆ, ಕೆಲವರು ಆಧ್ಯಾತ್ಮಿಕವಾದ ಅಂತ ಹೇಳುವಾಗ ಏನು ತಿಳ್ಕೊಳ್ತೇವೆ, ಲೌಕಿಕ ಜೀವನಕ್ಕೆ ಯಾವ ಮಹತ್ವವೂ ಕೊಡದೆ ಇರುವುದೇ ಆಧ್ಯಾತ್ಮಿಕ ಜೀವನ. ನೋಡಿ, ಪ್ರವಾದಿಯವರು ಕಲಿಸಿಕೊಟ್ಟ ಆಧ್ಯಾತ್ಮಿಕತೆ ಹೇಗೆ? ನೀವೊಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿ ಮಾತ್ರ, ನೀವು ಪ್ರಾಮಾಣಿಕ ಬಿಸ್ನೆಸ್ ಮ್ಯಾನ್ ಆದರೆ ನೀವು ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿ. ನೀವು ಒಳ್ಳೆಯ ಇಂಡಸ್ಟ್ರಿಯಲಿಸ್ಟ್ ಆಗಬೇಕು, ಒಳ್ಳೆಯ ಕೈಗಾರಿಕೋದ್ಯಮಿ ನೀವು ಆಗಬೇಕು. ಅದು ಆಧ್ಯಾತ್ಮಿಕತೆಗೆ ಏನು ತಡೆಯಾಗುವುದಿಲ್ಲ. ಆದರೆ ನೀವು ಪ್ರಾಮಾಣಿಕ ಸತ್ಯಸಂಧ ಕೈಗಾರಿಕೋದ್ಯಮಿ ಆದರೆ ನೀವು ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿ ಆಗ್ತೀರಿ. ನಿಮಗೆ ಫ್ಯಾಮಿಲಿ ಇರಬೇಕು. ಫ್ಯಾಮಿಲಿ ಇಲ್ಲದೆ, ಹೆಂಡತಿ ಮಕ್ಕಳು ಇಲ್ಲದೆ, ಮದುವೆ ಇಲ್ಲದೆ ನೀವು ಆಧ್ಯಾತ್ಮಿಕ ವ್ಯಕ್ತಿ ಆಗುವುದಲ್ಲ. ನಿಮಗೆ ಫ್ಯಾಮಿಲಿ ಇದ್ದು ಬದುಕಿನ ಎಲ್ಲಾ ಜಂಜಾಟಗಳಲ್ಲೂ ನೀವು ಸಿಲುಕಿಕೊಂಡು ಬದುಕನ್ನು ಬಹಳ ಪ್ರಾಮಾಣಿಕತೆಯೊಂದಿಗೆ, ಹೊಣೆಗಾರಿಕೆಯೊಂದಿಗೆ ನಿಭಾಯಿಸಿ ಒಬ್ಬ ಒಳ್ಳೆಯ ಗೃಹಸ್ಥ ನೀವಾದರೆ ನೀವು ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿ ಆಗ್ತೀರಿ. ಆಡಳಿತ ಇಲ್ಲದೆ, ಆಡಳಿತ ಬೇಡವೇ ಬೇಡ, ಅದು ಕೆಟ್ಟದ್ದು ಅಂತ ಹೇಳುವುದಲ್ಲ ಆಧ್ಯಾತ್ಮಿಕತೆ. ಪ್ರವಾದಿಯವರು ಕಲಿಸಿದ ನಿಮಗೆ ಆಡಳಿತಗಾರ ಆಗಿ ನೀವು ಆದರೆ ನೀವೊಬ್ಬ ಪ್ರಾಮಾಣಿಕ ಆಡಳಿತಗಾರ, ದೇವಭಯ ಇರುವ ಆಡಳಿತಗಾರ, ಹಾಗೆ ನೀವಾದ್ರೆ ನೀವು ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿಗಳು. ಹೀಗೆ ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆಯನ್ನು ಒಂದೇ ರೀತಿಯಲ್ಲಿ ಸಮನ್ವಯಗೊಳಿಸಿದಂತಹ ಒಬ್ಬ ಆಧ್ಯಾತ್ಮಿಕ ಗುರುವನ್ನು ಇತಿಹಾಸದಲ್ಲಿ ನಿಮಗೆ ಬೇರೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪ್ರವಾದಿಯವರ ಅತ್ಯಂತ ದೊಡ್ಡ ವಿಶೇಷತೆ ಅವರೆಲ್ಲವನ್ನು ಸಮನ್ವಯಗೊಳಿಸಿದ್ರು ಮತ್ತು ಬದುಕಿನ ಎಲ್ಲ ಕ್ಷೇತ್ರಗಳಿಗೆ ಪರಿಪೂರ್ಣ ಮಾರ್ಗದರ್ಶನವನ್ನು ಅವರು ಕೊಟ್ಟಿದ್ದಾರೆ. ಇದು ಅವರ ಬದುಕನ್ನು ನೀವು ಹೆಚ್ಚು ಹೆಚ್ಚು ಅಧ್ಯಯನ ನಡೆಸಿದ್ರೆ ಅವರ ಬದುಕಿನನ್ನು ಬೇರೆ ಬೇರೆ ಧಾರಾಳ ಪುಸ್ತಕಗಳಲ್ಲಿ ಇವತ್ತು ಲಭ್ಯ ಇದೆ. ಧಾರಾಳ ನೀವು ನೆಟ್ಟಿಗೆ ಹೋಗಿ ಸರ್ಚ್ ಮಾಡಿದ್ರು ಅವರ ಬದುಕಿನ ಬಗ್ಗೆ ನಿಮಗೆ ಬೇಕಾದಷ್ಟು ವಿವರಗಳು ಸಿಗ್ತದೆ. ನೀವು ಅವರ ಬದುಕನ್ನು ವಸ್ತುನಿಷ್ಠವಾಗಿ ನೀವು ಅಧ್ಯಯನ ನಡೆಸಿದರೆ ಆ ಮಾರ್ಗದರ್ಶನವನ್ನು ಸ್ಪಷ್ಟವಾಗಿ ನಮಗೆ ಕಂಡುಕೊಳ್ಳಲು ಸಾಧ್ಯ ಆಗ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ನೇರ ಪ್ರಸಾರದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈಗಾಗಲೇ ನಿಗದಿತ ಅವಧಿಗಿಂತ ನಾವು ಹೆಚ್ಚು ಮುಂದುವರಿಸಿದ್ದೇವೆ ಕಾರ್ಯಕ್ರಮವನ್ನು. ಕೊನೆಯದಾಗಿ 3 ಮಂದಿಯಲ್ಲಿಯೂ ಈ ಒಂದು ಪ್ರವಾದಿಯವರ ಅಭಿಯಾನ, ಅವರ ಜೀವನಚರ್ಯೆಯ ಅಭಿಯಾನದ ಬಗ್ಗೆ 2 ನಿಮಿಷಗಳ ಸಂದೇಶವನ್ನು ನಾವು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೈಯದ್ ಇಸ್ಮಾಯಿಲ್ ರವರಿಂದ ಆರಂಭಿಸುವ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಅವರು ಸಮಾಜವನ್ನು ಹೇಗೆ ಕಟ್ಟಿ ಬೆಳೆಸಿದ್ರು ಅಂತ ಹೇಳಿದ್ರೆ, ಅವರು ಕೇವಲ ಮುಸ್ಲಿಮರನ್ನು ಸೇರಿಸಿ ಕಟ್ಟಿ ಬೆಳೆಸಿದ್ದಲ್ಲ. ಆ ಸಮಾಜದ ಅಂದರೆ ಅವರು ಮಕ್ಕಾದಿಂದ ಮದೀನಕ್ಕೆ ವಲಸೆ ಹೋದಾಗ ಅಲ್ಲಿಯ ಎಲ್ಲ ಸಮುದಾಯದವರನ್ನು, ಯಹೂದಿಗಳನ್ನು, ನಸಾರಗಳನ್ನು, ಅಗ್ನಿ ಆರಾಧಕರಿದ್ದರಲ್ಲಿ, ವಿವಿಧ ಗೋತ್ರದ ವ್ಯಕ್ತಿಗಳಿದ್ದರು, ಅವರೆಲ್ಲ ನಾಯಕರನ್ನು ಸೇರಿಸಿ ಒಂದು ಐಕ್ಯ ವೇದಿಕೆಯನ್ನು ಉಂಟು ಮಾಡಿದರು. ಒಂದು ಸಮಾಜದಲ್ಲಿ ಶಾಂತಿ ನಿರ್ಮಾಣ ಆಗಬೇಕಾದರೆ, ಒಂದು ಸಮಾಜದಲ್ಲಿ ಒಳಿತು ಸಂಸ್ಥಾಪಿಸಲ್ಪಡಬೇಕಾದರೆ ಕೇವಲ ಅದು ಒಂದು ಸಮುದಾಯದಿಂದ ಮಾತ್ರ ಸಾಧ್ಯ ಅಲ್ಲ. ಬದಲಾಗಿ ಈ ಸಮಾಜದಲ್ಲಿ ಜೀವಿಸುವಂತಹ ಎಲ್ಲ ಜನರು ಬೆರೆತು ನಮ್ಮ ಈ ಸಮಾಜ, ನಮ್ಮ ಈ ನಗರ, ನಮ್ಮ ಈ ರಾಜ್ಯ, ನಮ್ಮ ಈ ದೇಶ ಒಂದು ಉತ್ತಮ ಮಾದರಿ ದೇಶವಾಗಬೇಕು, ಉತ್ತಮ
ಮಾದರಿ ರಾಜ್ಯವಾಗಬೇಕು ಎಂಬ ಕಾರಣಕ್ಕೆ ಅವರು ಎಲ್ಲರನ್ನು ಸಂಘಟಿಸಿಕೊಂಡು ಮದೀನಾದಲ್ಲಿ, ಅವರು ಮಕ್ಕಾದಿಂದ ಮದೀನಾಕ್ಕೆ ವಲಸದಾಗ ಎಲ್ಲರನ್ನೂ ಅಲ್ಲಿ ಒಟ್ಟು ಸೇರಿಸಿ ಒಂದು ಐಕ್ಯ ವೇದಿಕೆಯನ್ನು ನಿರ್ಮಿಸಿ ಆ ಸಮಾಜದ ಒಳಿತಿಗಾಗಿ ಪರಿಶ್ರಮಿಸುವಂತಹ ಒಂದು ಸಮಾಜವನ್ನು ಕಟ್ಟಿ ಬೆಳೆಸಿದವರು. ಇಂದಿನ ಈ ಪ್ರಸ್ತುತ ಈ ಸಮಾಜದಲ್ಲಿ ಕೂಡ ಈ ಸಮಾಜದಲ್ಲಿ ವಿವಿಧ ಧರ್ಮಗಳನ್ನು ಆಚರಿಸುವಂಥ ಜನರಿದ್ದಾರೆ. ಆ ಎಲ್ಲ ಧರ್ಮೀಯರನ್ನು ಒಟ್ಟು ಸೇರಿಸಿ ಪರಸ್ಪರ ವಿಚಾರ ವಿನಿಮಯ ನಡೆಸಿಕೊಂಡು ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಎಂಬುದು ಪ್ರವಾದಿಯ ಜೀವನದಿಂದ ನಮಗೆ ಸಿಗುವಂತಹ ಮಾರ್ಗದರ್ಶನ. ಮೊಹಮ್ಮದ್ ಮೊಬೀನ್ ರವರು ಏನು ಹೇಳ್ತೀರಿ? ಕೊನೆ 2 ನಿಮಿಷದ ಸಂದೇಶ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸಮಾಜ ಚರ್ಚಿಸಬೇಕು. ಯಾವ ರೀತಿ ಇತರ ಮಹಾಪುರುಷರುಗಳ ಬಗ್ಗೆ ಚರ್ಚೆ ನಡೀತಾ ಇದೆಯೋ ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶಗಳು, ಅವರ ಬೋಧನೆಗಳು ಚರ್ಚೆಗೆ ಒಳಗಾಗಬೇಕು. ಇಲ್ಲಿರುವಂತಹ ಸಮಸ್ಯೆಗಳಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಪರಿಹಾರವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಡೀ ಮಾನವ ಕುಲಕ್ಕೆ ಅನುಗ್ರಹವಾಗಿ ಬಂದವರು. ಸೊ ಅವರ ಬೋಧನೆಗಳನ್ನು ನಾವು ಆ ರೀತಿ ಸ್ವೀಕರಿಸಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಉಪದೇಶಗಳು, ಅವರ ಜೀವನದ ಅಧ್ಯಯನ ಹೆಚ್ಚು ಹೆಚ್ಚು ಆಗಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬೋಧನೆಗಳನ್ನು ಅದೇ ರೀತಿ ಅವರ ಸಂದೇಶಗಳನ್ನು ಈ ಸಮಾಜದಲ್ಲಿ ಅಳವಡಿಸಿದ್ದೇ ಆದರೆ ಖಂಡಿತವಾಗಿಯೂ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಂದು ಅಪನಂಬಿಕೆಯ ಅದೇ ರೀತಿ ಅವಿಶ್ವಾಸದ ಒಂದು ಸಮಾಜದಲ್ಲಿ ನಾವು ಬರ್ತಾ ಇದ್ದೇವೆ. ಪ್ರತಿಯೊಬ್ಬರಲ್ಲೂ ಕೂಡ ಸಂಶಯ, ಒಬ್ಬರನ್ನೊಬ್ಬರು ನೋಡಿಕೊಳ್ಳುವುದು ಸಂಶಯದ ದೃಷ್ಟಿಯಿಂದ, ಒಂದು ಒಳಿತಿನ ಕೆಲಸವನ್ನು ಕೂಡ ಸಂಶಯದ ದೃಷ್ಟಿಯಿಂದ ನೋಡುವಂತಹ ಸಮಾಜದಲ್ಲಿ ನಾವು ಬರ್ತಾ ಇದ್ದೇವೆ. ಯಾರಾದರೂ ಒಂದು ಮುಗುಳ್ನಕ್ಕರೆ ಇಂಥ ಸಾಲ ಕೇಳಲು ಬಂದಿದ್ದಾನೋ ಎನ್ನುವಂತಹ ಈ ರೀತಿಯಾದಂತಹ ಒಂದು ಸಂಶಯದ ದೃಷ್ಟಿಯಲ್ಲಿ, ಈ ರೀತಿ ಒಂದು ಸಂಶಯದಿಂದ ಕೂಡಿದಂತಹ ಒಂದು ಅಶಾಂತಿಯ ಒಂದು ದ್ವೇಷದ ಒಂದು ಸಮಾಜದಲ್ಲಿ ನಾವು ಬರ್ತಾ ಇರುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಪ್ರೀತಿಯ ಅದೇ ರೀತಿ ವಿಶ್ವಾಸದ ಸೌಹಾರ್ದತೆಯ ಆ ಜೀವನ ಮಾದರಿಯಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಅವರ ಜೀವನದ ಹೆಚ್ಚು ಹೆಚ್ಚು ಅಧ್ಯಯನಗಳು ನಡೆಯಬೇಕು. ಅವರ ಜೀವನದ ಆ ಒಂದು ಅವರು ಏನೆಲ್ಲ ಮಾರ್ಗೋಪಾಯಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೋ, ಸೂತ್ರಗಳನ್ನು ಸಮಾಜಕ್ಕೆ ಅವರು ತೋರಿಸಿಕೊಟ್ಟಿದ್ದವು, ಆ ಸೂತ್ರಗಳನ್ನು ಅಳವಡಿಸಿ ನಾವು ಒಂದು ಟೆಸ್ಟ್, ಒಂದು ಪರೀಕ್ಷೆಯನ್ನ ನಾವು ಆ ನಿಟ್ಟಿನಲ್ಲಿ ಮಾಡಿಕೊಳ್ಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಮೊಹಮ್ಮದ್ ಕುಂಜಿ ಅವರು ಇದಕ್ಕೊಂದು ಸಮಾರೋಪದ ರೀತಿಯಲ್ಲಿ ನಿಮ್ಮ ಮಾತುಗಳನ್ನು ನಡೆದು ನನಗೆ ಈ ಚರ್ಚೆಯನ್ನು ಮುಕ್ತಾಯಗೊಳಿಸ್ತಾ ಹೇಳಲಿಕ್ಕೆ ಇರುವುದು, ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಧರ್ಮದ ವಾದವನ್ನು ಕಲಿಸಿಕೊಡಲಿಲ್ಲ. ಪ್ರವಾದಿಯವರು ಈ ಜಗತ್ತಿಗೆ ಧರ್ಮದ ಪ್ರಜ್ಞೆಯನ್ನು ಕಲಿಸಿಕೊಟ್ಟಿದ್ದಾರೆ. ಧರ್ಮವನ್ನು ರಕ್ಷಣೆ ಮಾಡುವ ಸಿದ್ಧಾಂತ ಪ್ರವಾದಿಯವರು ಕಲಿಸಿಕೊಡಲಿಲ್ಲ, ಧರ್ಮವನ್ನು ಪಾಲಿಸುವ ಶಿಕ್ಷಣ ಕಲಿಸಿಕೊಟ್ಟಿದ್ದಾರೆ. ನಮ್ಮ ಸಮಾಜದಲ್ಲಿ ಇವತ್ತು ಧರ್ಮದ ಹೆಸರಲ್ಲಿ ಧಾರಾಳ ಗೊಂದಲಲಾಗ್ತಾ ಇದೆ. ಅತ್ಯಂತ ದೊಡ್ಡ ಕಾರಣ ಏನೆಂದರೆ ನಾವೆಲ್ಲ ಧರ್ಮದ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೇವೆ, ಧರ್ಮವನ್ನು ಪಾಲಿಸುವ ತಲೆಬಿಸಿಯಲ್ಲಿ ನಾವು ಯಾರು ಕೂಡ ಇಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ಪ್ರವಾದಿಯವರು ಎಲ್ಲ ಸಂದರ್ಭದಲ್ಲೂ ಧರ್ಮವನ್ನು ಪಾಲಿಸುವ ಶಿಕ್ಷಣ ಕಲಿಸಿಕೊಟ್ಟಿದ್ದಾರೆ. ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅವರವರ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುವುದಾದರೆ ಈ ಸಮಾಜದಲ್ಲಿ ಯಾವ ಸಮಸ್ಯೆ ಇರುವುದಿಲ್ಲ. ನಾನು ಬಹಳ ಅಥೆಂಟಿಕ್ ಆಗಿ, ಅಧಿಕೃತವಾಗಿ, ಬಹಳ ವಿಶ್ವಾಸದೊಂದಿಗೆ ನಾನು ಹೇಳುವುದು, ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಂದ ಭಾರತದಲ್ಲಿ ಯಾವ ಸಮಸ್ಯೆಯೂ ಆಗಲಿಲ್ಲ. ಬಸವಣ್ಣನವರ ಚಿಂತನೆಗಳಿಂದ ಕರ್ನಾಟಕದಲ್ಲಿ ಬಸವಣ್ಣನವರ ಚಿಂತನೆಗಳನ್ನು ತಿಳಿದುಕೊಂಡು ಲಿಂಗಾಯತರು ಯಾರಾದರೂ ಮುಸ್ಲಿಂ ವಿರೋಧಿಯಾದದ್ದು ಅಂತ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ನಾರಾಯಣ ಗುರುಗಳ ಚಿಂತನೆ, ರಾಮಕೃಷ್ಣ ಪರಮಹಂಸರ ಚಿಂತನೆ, ಈ ದೇಶದಲ್ಲಿ ಬದುಕಿದ 100 ಸೂಫಿ ಸಂತರ ಚಿಂತನೆಗಳು, ಇವರ ಚಿಂತನೆಗಳಿಂದ ಸಮಾಜ ಹಾಳಾದದ್ದು, ಸಮಾಜ ಒಡೆದದ್ದು, ಸಮಾಜದಲ್ಲಿ ಕೋಮುಗಲಭೆಯಾದದ್ದು, ಒಬ್ಬರನ್ನು ಇನ್ನೊಬ್ಬರು ಅಸಹಿಷ್ಣುತೆಯಿಂದ ಕಂಡದ್ದು ಇತಿಹಾಸದಲ್ಲಿ ಒಂದೇ ಒಂದು ಉದಾಹರಣೆ ಇಲ್ಲ. ಯಾಕೆಂದರೆ ಯಾರು ಧರ್ಮವನ್ನು ತಿಳಿದು ನಿಷ್ಠೆಯಿಂದ ಪಾಲಿಸ್ತಾರೋ ಅವರಿಂದ ಎಂದೂ ಕೂಡ ಈ ಸಮಾಜ ಒಳ್ಳೆಯ ಸಮಾಜ ಆಗ್ತದೆ. ಪ್ರವಾದಿಯವರ ಬದುಕಿನಲ್ಲಿ ಕೂಡ ನಾನು ಹೇಳ್ತಾ ಇರೋದು, ಪ್ರವಾದಿಯವರೆಲ್ಲ ಸಂದರ್ಭದಲ್ಲೂ ನಿಮ್ಮ ಆಂತರಿಕ ಸ್ವಚ್ಛತೆಯ ಬಗ್ಗೆ ಹೇಳಿದ್ರು. ನೀವು ವೈಯಕ್ತಿಕವಾಗಿ ನೀವು ಯಾವಾಗಲೂ ಶುದ್ಧ ಆಗಿರ್ಬೇಕು. ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಕಳಂಕ ಇರಲೇಬಾರದು. ನಿಮ್ಮ ಬದುಕಿನಲ್ಲಿ ನೀವು ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುವುದಾದರೆ ಈ ಜಗತ್ತಿಗೆ ಯಾವ ಸಮಸ್ಯೆ ಇರುವುದಿಲ್ಲ. ಆದ್ದರಿಂದ ನಾವೆಲ್ಲ ಧಾರ್ಮಿಕ ವಾದಗಳನ್ನೆಲ್ಲ ಬಿಡಬೇಕು. ಧರ್ಮ ರಕ್ಷಣೆ ಮಾಡುವುದು, ಅದಕ್ಕಾಗಿ ಕೈಕಾಲು ಹೊಡೆಯುವುದು, ಧರ್ಮ ರಕ್ಷಣೆಯ ಬಗ್ಗೆ ಘೋಷಣೆಗಳನ್ನು ನಮ್ಮ ಧರ್ಮಗಳೆಲ್ಲ ಇವತ್ತು ಘೋಷಣೆಗಳಿಗೆ, ಬಣ್ಣಗಳಿಗೆ ಎಲ್ಲ ಸೀಮಿತ ಆಗ್ತಾ ಇದೆ. ಪ್ರವಾದಿಯವರ ಧರ್ಮಕ್ಕೆ ಯಾವ ಬಣ್ಣವೂ ಇಲ್ಲ, ಅವರು ಯಾವ ಬಣ್ಣವನ್ನು ಕಲಿಸಿಕೊಡ್ಲಿಲ್ಲ. ಅವರು ಕಲಿಸಿಕೊಟ್ಟ ಧರ್ಮ
ಮನುಷ್ಯನ ಆಂತರಿಕ ಸ್ವಚ್ಛತೆ, ಮನುಷ್ಯನ ವೈಯಕ್ತಿಕ ಬದುಕಿನ, ಮನುಷ್ಯನ ಕುಟುಂಬದ, ಮನುಷ್ಯನ ಸಮಾಜದ, ಅವನ ಬಿಸ್ನೆಸ್ಸಿನ, ಅವನ ಆಡಳಿತದ ಪರಿಶುದ್ಧತೆಯ ಬದುಕನ್ನು ಅವರು ಕಲಿಸಿಕೊಟ್ಟಿದ್ದಾರೆ. ಮತ್ತು ಎಲ್ಲ ಧರ್ಮಗಳು ಈ ಜಗತ್ತಿಗೆ ಪರಿಶುದ್ಧತೆಯ ಬದುಕನ್ನೇ ಕಲಿಸಿಕೊಟ್ಟಿದೆ. ಅದು ಪ್ರವಾದಿಯವರು ಮಾತ್ರ ಅಂತ ಹೇಳ್ತಾ ಇರೋದಲ್ಲ, ಜಗತ್ತಿನ ಎಲ್ಲ ಧರ್ಮಗಳು ಮನುಷ್ಯನಿಗೆ ಬದುಕುವ ಪಾಠ ಕಲಿಸಿಕೊಟ್ಟಿದ್ದಾರೆ. ಮನುಷ್ಯನಿಗೆ ಬದುಕುವ ಪಾಠ ಕಲಿಸಿಕೊಡದ ಯಾವ ಧರ್ಮವೂ ಇಲ್ಲ. ಮನುಷ್ಯನನ್ನು ಕೊಲ್ಲಿಕ್ಕೆ, ಮನುಷ್ಯನನ್ನು ಬಡಿಲಿಕ್ಕೆ, ಅವನಿಗೆ ನೋವು ಕೊಡ್ಲಿಕ್ಕೆ ಈ ಜಗತ್ತಿನಲ್ಲಿ ಯಾವ ಧರ್ಮವೂ ಕಲಿಸಿಕೊಟ್ಟಿಲ್ಲ. ಎಲ್ಲ ಧರ್ಮಗಳು ಮನುಷ್ಯನಿಗೆ ಬದುಕುವ ಪಾಠ ಕಲಿಸಿಕೊಟ್ಟಿದೆ. ಆದ್ದರಿಂದ ಪ್ರವಾದಿಯವರ ಶಿಕ್ಷಣದಿಂದ ನಾವೆಲ್ಲ ಬದುಕುವ ಪಾಠ ಕಲಿಬೇಕು, ನಾವೆಲ್ಲ ಬದುಕಬೇಕು, ನಾವೆಲ್ಲ ನೆಮ್ಮದಿಯಿಂದ ಬದುಕಬೇಕು, ಈ ಸಮಾಜವನ್ನು ನೆಮ್ಮದಿಯಿಂದ ಬದುಕಿಸಬೇಕು. ಅದು ಪ್ರವಾದಿಯವರು ಕಲಿಸಿಕೊಟ್ಟ ಶಿಕ್ಷಣ. ಪ್ರವಾದಿಯವರ ಈ ಅಭಿಯಾನದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಯಾರೆಲ್ಲ ವೀಕ್ಷಿಸ್ತಾರೆ ಅವರಿಗೆಲ್ಲ ನಾನು ಕೊಡುವಂತಹ ಸಂದೇಶ ಇದಾಗಿದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪ್ರವಾದಿಯವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ತನ್ನ ಆ ಒಂದು ಬದುಕಿನ ಅವಧಿಯಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿಯಾಗಿ ಬೆಳೆದು ಎಲ್ಲವನ್ನು ಅನುಭವಿಸಿ ಒಬ್ಬ ಸಮರ್ಥ ಸೇನಾನಿಯಾಗಿ, ದಂಡನಾಯಕನಾಗಿ, ಆಡಳಿತಗಾರನಾಗಿ ಒಂದು ಒಳ್ಳೆಯ ಲೌಕಿಕ ಜೀವನವನ್ನು ನಡೆಸಿ ಎಲ್ಲವನ್ನು ಅನುಭವಿಸಿ ಅವರು ದೇವರ ಆ ಒಂದು ವಾಣಿಯನ್ನು ಲೋಕಕ್ಕೆ ಅವತೀರ್ಣಗೊಳಿಸಿದಂತಹ ಒಬ್ಬ ಪ್ರವಾದಿಯಾಗಿ ಅತ್ಯಂತ ಶ್ರೇಷ್ಠ ಸುಧಾರಕ ಎನ್ನುವಂತಹ ಒಂದು ಅವರ ಜೀವನ ಚರ್ಯೆಯನ್ನು ಮಾನವ ಜನಾಂಗಕ್ಕೆ ತಿಳಿಸುವಂತಹ ಒಂದು ವಿಶೇಷ ಅಭಿಯಾನ ಸೀರತ್ ಅಭಿಯಾನ. ಪ್ರವಾದಿಯವರ ಜೀವನ ಚರ್ಯೆ, ಈ ಜೀವನ ಚರ್ಯೆಯನ್ನು ಯಾಕೆ ನಾವು ತಿಳಿಸಬೇಕು ಎನ್ನುವಂತಹ ಉದ್ದೇಶವನ್ನು ಮೊಹಮ್ಮದ್ ಕುಂಜಿಯವರು ಆರಂಭದಲ್ಲೇ ಹೇಳಿದರು. ಅವರ ಜೀವನ ಸಾಧನೆ ಏನು, ಅವರು ಯಾವ ರೀತಿಯಲ್ಲಿ ಬದುಕಿದ್ರು, ಏನನ್ನು ಬೋಧಿಸಿದರು. ಸ್ವತಃ ಮೊಹಮ್ಮದ್ ಕುಂಜಿಯವರು ಒಂದು ಮಾತನ್ನು ಹೇಳಿದರು, ಅವರು ಎಲ್ಲವನ್ನು ಪಾಲಿಸಲಿಕ್ಕೆ ಕಳಿಸಿದರೆ ಹೊರತು ಯಾರನ್ನು ನಾವು ರಕ್ಷಣೆ ಮಾಡುವಂತಹ, ಧರ್ಮವನ್ನು ರಕ್ಷಣೆ ಮಾಡುವಂತಹ ಒಂದು ಅಗತ್ಯ ಅಲ್ಲ, ಧರ್ಮವನ್ನು ಪಾಲಿಸುವ ಅಗತ್ಯ ಇದೆ. ಮಾನವತೆಗೆ ನಾವು ಬೇಕಾದದ್ದು ಏನು, ಒಬ್ಬರು ಪರಸ್ಪರ ಅರಿತು ಬದುಕುವಂತಹ ಆ ಒಂದು ಎಲ್ಲ ಸುಧಾರಕರನ್ನು ನಾವು ಕಾಣ್ತೇವೆ. ಅದರಲ್ಲಿ ಇವತ್ತು ಜಮಾತೆ ಇಸ್ಲಾಮಿ ಹಿಂದ್ ಸೀರತ್ ಅಭಿಯಾನದ ಮೂಲಕ ಪ್ರವಾದಿಯವರ ಈ ಒಂದು ಜೀವನ ಸಂದೇಶದ ಮೂಲಕ ಅವರೊಬ್ಬ ಮಾನವ ಕುಲದ ಶ್ರೇಷ್ಠ ಸುಧಾರಕ ಎನ್ನುವಂತಹ ಅಭಿಯಾನವನ್ನು ಜನರಿಗೆ ತಿಳಿಸುವಂತಹ ಈ ಪ್ರಯತ್ನ ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ಈ ಒಂದು ವಿಷಯದ ಬಗ್ಗೆ ಮಾತನಾಡಿದರೆ ಜನಾಬ್ ಮೊಹಮ್ಮದ್ ಕುಂಜಿಯವರು, ಹಾಗೆ ಜನಾಬ್ ಸಯೀದ್ ಇಸ್ಮಾಯಿಲ್ ರವರು, ಹಾಗೆ ಪ್ರೊಫೆಸರ್ ಮೊಹಮ್ಮದ್ ಮುಬೀನ್ ರವರು. ಈ 3 ಮಂದಿಗೂ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು. ಶುಭವಾಗಲಿ.